ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ಲೆವೆಲ್ ಲೀಲಾಮೃತ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತು ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ತರಗತಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಅದರ ಮೊದಲು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿ ಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನಿತಂ ಶಾ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ಗಿರಿರಾಜನು ನೀಡಿದ ಅಲ್ಲಿ ವರದಿಯ ಪ್ರಭುಪಾದರು ಆ ತೀರ್ವ ತಳಮಳಕ್ಕೆ ಅಲ್ಲಿ ಅವರನ್ನು ಅದು ಈಡು ಮಾಡ್ತದೆ. ಯಾರಿಗೆ? ಪ್ರಭುಪಾದರಿಗೆ. ಗಿರಿರಾಜ ಏನು ವರದಿ ನೀಡ್ತಾನೆ ಅದು. ಮರುದಿನದ ವಾಯುವಾರದ ವೇಳೆಯಲ್ಲಿ ಅವರು ಗಿರಿರಾಜನಿಗೆ ಹೇಳ್ತಾರೆ, ಈ ವಿಚಾರದಲ್ಲಿ ತಡೆಯೊಡ್ಡಲು ಸರಕಾರಕ್ಕೆ ಯಾವುದೇ ಅಧಿಕಾರವಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನು ನಿನ್ನೆ ಇದು ಅನುಮತಿ, ಆ ದೇವಾಲಯದ ವಾಹನ ಸಂಚಾರಕ್ಕೆ ತೊಂದರೆ ಇದೆ, ಅದೆಲ್ಲ ಅನುಮತಿ ಬೇಕಲ್ಲ, NOC ಅದನ್ನು ತರಬೇಕಂತ ಹೇಳ್ತಾರಲ್ಲ, ಅದರ ಬಗ್ಗೆ ಇದು ಹೇಳುವಂಥದ್ದು. ಪರಿಶುದ್ಧ ಭಕ್ತರು ಯಾವಾಗ್ಲೂ ಸದಾ ಕೀರ್ತನೆಯಲ್ಲಿ ತೊಡಗಿರ್ತಾರೆ. ಮತ್ತೆ ಸರಕಾರ ಇದನ್ನು ಪೀಡೆ ಅಂತ ಹೇಳಿ ಕರೀತದೆ. ಈ ಪೊಲೀಸ್ ಕಮಿಷನರ್ ಕೊನೆಯ ಪಕ್ಷ ಅವರು ಸಭ್ಯತೆಯಿಂದ ಜನರು ವಿಶ್ರಾಂತಿಯಲ್ಲಿರುವ ವೇಳೆಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಬೇಡಿ ಅಂತ ಹೇಳ್ಬಹುದಿತ್ತು. ಅದರ ಬದಲಾಗಿ ಅವರು ಕೀರ್ತನೆಯನ್ನು ಕೇವಲ ಒಂದು ಪೀಡೆ ಅಂತ ಹೇಳಿದ್ರಲ್ಲ. ಬೊಂಬಾಯಿಯಲ್ಲಿ ಅನೇಕ ಪ್ರಾಜ್ಞ ಜನರಿದ್ದಾರೆ, ಆದ್ರೂ ಸಹ ಈ ತೀರ್ಪನ್ನು ಬೆಂಬಲಿಸುವುದಿಲ್ಲ. ಮುಂದುವರಿದು ಪ್ರಭುಪಾದರು ಹೇಳ್ತಾರೆ, ನೀನು ಎಲ್ಲಾ ವೈಷ್ಣವರನ್ನು ಒಟ್ಟುಗೂಡಿಸ್ಬೇಕು. ಆಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಸತತಂ ಕೀರ್ತಯಂತೋ ಮಾಂ ಅಂತ ಹೇಳಿ ಸದಾ ನನ್ನ ಕೀರ್ತನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಅದನ್ನೇ ಹೇಳ್ತಾರೆ, ಕೀರ್ತನೀಯ ಸದಾ ಹರಿ ಅಂತೇಳಿ. ಈ ನೀಚ ಏನ್ ಹೇಳ್ತಾನೆ, ಭಜನೆ ಒಂದು ಪೀಡೆ ಅಂತ ಹೇಳಿ, ಇದರ ವಿರುದ್ಧ ಒಂದು ಚಳವಳಿ ನಡೆಸಲು ಸಾಧ್ಯವಿಲ್ಲವೇ ಅಂತ ಕೇಳ್ತಾರೆ. ಪೀಡೆ ಎನ್ನಲು ಅವನಿಗೇನು ಅಧಿಕಾರ ಇದೆ ಅಂತ ಹೇಳಿ ಕೇಳ್ತಾರೆ. ಇವಾಗ ಬರ್ತಾ ಇದ್ದೀರಾ? ಹರೇ ಕೃಷ್ಣ. ಏನಾಯ್ತು? ಯಾರು ಏನ್ ಹೇಳಿದ್ರು? ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಪೀಡೆ ಎನ್ನಲು ಅವನಿಗೇನು ಅಧಿಕಾರವಿದೆ? ಅವನು ಆ ಮಧುರ ನುಡಿಗಳಲ್ಲಿ ಅದನ್ನು ಹೇಳ್ಬೋದಿತ್ತಲ್ಲ. ಭಜನೆಯು ಭಕ್ತರಿಗೆ ತುಂಬಾ ಒಳ್ಳೇದಾಗಿರಬಹುದು, ಆದ್ರೆ ಬೇರೆಯವರಿಗೆ ಅದರಿಂದ ತೊಂದರೆ ಆಗ್ತದೆ, ಇದರಿಂದ ನಾವು ಅನುಮತಿ ನೀಡುವುದಿಲ್ಲ ಅಂತ ಹೇಳಿ ಆ ರೀತಿಯಾಗಿ ಹೇಳ್ಬೋದಿತ್ತಲ್ಲ. ಅವನು ಯಾಕೆ ಇದನ್ನು ಪೀಡೆ ಅಂತ ಹೇಳಿದ? ಹೀಗೆ
ಹೀಗೆ ಬೇಕಾದ್ರೆ ಹೇಳಲಿ, ಆದ್ರೂ ಅವರು ಭಜನೆಯನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನು ಹೇಳಿದ್ದೇನು, ಭಜನೆ ಒಂದು ಪೀಡೆ ಅಂತೇಳಿ. ಹರೇ ಕೃಷ್ಣ ಕೀರ್ತನೆಯು ಭಾರತದ ಸಂಸ್ಕೃತಿ. ನಾವು ಪತ್ರಿಕೆಗಳಲ್ಲಿ ಪ್ರಚಾರ ನಡೆಸಬೇಕು, ಕೀರ್ತನೆಯ ಸಭೆಗಳನ್ನು ಕೂಡ ಸಂಘಟಿಸಬೇಕು ಮತ್ತು ಇದರ ವಿರುದ್ಧ ನಾವು ಹೋರಾಡಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಪಾಶ್ಚಿಮಾತ್ಯ ಭಕ್ತರಲ್ಲಿ ಕೆಲವರು ತಮ್ಮ ದೇಶಗಳಿಗೆ ಹಿಂದಿರುಗುವ ಬದಲು ಬೊಂಬಾಯಿಗೆ ಹೋಗಿ ಭಾರಿ ಪ್ರತಿಭಟನೆಯನ್ನು ನಡೆಸಬಹುದೆಂದು GBC ಸದಸ್ಯರಲ್ಲಿ ಒಬ್ಬ ಸೂಚಿಸ್ತಾನೆ. ಮೊದಲಿಗೆ ಪ್ರಭುಪಾದರು ಒಪ್ತಾರೆ. ನವದ್ವೀಪದಲ್ಲಿ ಸಂಕೀರ್ತನ ಆಂದೋಲನವನ್ನು ತಡೆಗಟ್ಟಿದ ಖಾಜಿಯ ವಿರುದ್ಧ ಚೈತನ್ಯ ಮಹಾಪ್ರಭುಗಳು ನಡೆಸಿದ ಪ್ರತಿಭಟನೆಗೆ ಪ್ರಭುಪಾದರು ಇದನ್ನು ಹೋಲಿಸಿದರು. ಆಮೇಲೆ ಕೊಂಚ ಯೋಚಿಸಿ ಬಳಿಕ ಸರ್ಕಾರದ ವಿರುದ್ಧ ಹೋರಾಡುವುದು ಅದು ಜಾನತನ ಅಲ್ಲವೆಂದು ಅವರು ನಿರ್ಧರಿಸಿದರು. ಇಂತಹ ಹೋರಾಟದಲ್ಲಿ ಭಕ್ತರು ಗೆಲ್ಲುತ್ತಾರೆಂಬ ಭರವಸೆ ಇಲ್ಲ ಮತ್ತು ಜನರು ಸಹ ಇದನ್ನು ಮೆಚ್ಚುವುದಿಲ್ಲ. ಅದರಿಂದ ಭಕ್ತರು ಬೃಹತ್ ಪ್ರಮಾಣದಲ್ಲಿ ಕೀರ್ತನಾ ಕಾರ್ಯಕ್ರಮವನ್ನು ಮಾಡಬೇಕು, ಮುಂಬಯಿಯ ಜನರಿಗೆ ಗುಣಾತ್ಮಕ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಸಲಹೆಯನ್ನು ಮಾಡ್ತಾರೆ. ಆಮೇಲೆ ಜನರಿಗೆ ಕೃಷ್ಣ ಪ್ರಜ್ಞೆಯ ಬೆಳೆ ತಿಳಿಯುತ್ತದೆ. ಅನಂತರ ಮುಂಬಯಿಯಲ್ಲಿ ದೇವಾಲಯದ ನಿರ್ಮಾಣವಾಗುವಂತೆ ಅದನ್ನು ಅವರೇ ನೋಡಿಕೊಳ್ತಾರೆ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ತಾರಾತುರಿಯಲ್ಲಿ ವೃಂದಾವನ ಬಿಟ್ಟು ಮುಂಬಯಿಗೆ ಹೊರಡ್ತಾರೆ. ವೃಂದಾವನದಲ್ಲಿದ್ದ ಗುರುದಾಸ ಮತ್ತಿತರರಿಗೆ ಅವರು ಕೊನೆಯ ನಿರ್ದೇಶನ ಆದರ್ಶಪ್ರಾಯನಾದ ಗೋಸ್ವಾಮಿಯ ಕಪಟಿಗಳಾದ ಗೋಸ್ವಾಮಿಗಳ ಸವಾಲನ್ನು ಎದುರಿಸಲು ಇಲ್ಲೇ ಉಳಿಬೇಕು. ಆದ್ರೆ ನೀವು ಕಪಟಿಗಳಾದ್ರೆ ಆಗ ಸವಾಲನ್ನು ಹಾಕ್ಲಾರಿರಿ ಅಂತ ಹೇಳ್ತಾರೆ. ಈಗ ಇಲ್ಲಿಂದ ಹೋಗ್ಬೇಕು. ಒಂದು ನಿಮಿಷ. ಕನಕಲತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಹರೇ ಕೃಷ್ಣ. ಜಮೀನಿನಲ್ಲಿ ದೇವಾಲಯವನ್ನು ನಿರ್ಮಿಸಲು ಇಸ್ಕಾನ್ಗೆ ಅನುಮತಿ ನೀಡಲು ನಿರಾಕರಿಸಿದ ಪೊಲೀಸ್ ಕಮಿಷನರ್ ಅವರ ಕ್ರಮವನ್ನು ಎದುರಿಸಲು ಶಿಷ್ಯರು ಮತ್ತು ಇಸ್ಕಾನ್ ಅಜೀವ ಸದಸ್ಯರು ಶೀಲ ಪ್ರಭುಪಾದರೊಂದಿಗೆ ಚರ್ಚೆಯನ್ನು ಮುಂದುವರಿಸಿದರು. ವಿಡಂಬನೆ ಎಂದರೆ ಇಸ್ಕಾನ್ ಆಸ್ತಿಯ ಒಂದು ಅಂಚಿನಲ್ಲಿ ಒಂದು ದೊಡ್ಡ ಚಲನಚಿತ್ರ ಮಂದಿರವಿತ್ತು. ಪ್ರತಿ ಸಂಜೆ ಚಲನಚಿತ್ರದ ಪ್ರಾರಂಭ ಮತ್ತು ವಾಹನ ಸಂಚಾರ ಏರ್ಪಡುತ್ತಿತ್ತು. ಆರುಗಳನ್ನು ಅಬ್ಬರ ಮತ್ತು ನೂರಾರು ಪಾದಚಾರಿಗಳ ಓಡಾಟದಿಂದ ಅಲ್ಲಿ ಭಾರಿ ಗಲಭೆ ಮತ್ತು ಜನದಟ್ಟಣೆ ಉಂಟಾಗುತ್ತಿತ್ತು. ಸರ್ಕಾರ ಮತ್ತು ಆ ಪ್ರದೇಶದ ಜನ ಚಲನಚಿತ್ರ ಮಂದಿರವನ್ನು ಸಹಿಸಿಕೊಂಡಿದ್ದರು. ಅಂದ ಮೇಲೆ ಪೂರ್ವಗ್ರಹವಿಲ್ಲದೆ ಇಡುವುದಾದರೆ ಅವರು ಕೃಷ್ಣ ಕೀರ್ತನೆಗಳನ್ನು ಪೀಡೆ ಎಂದು ಕರೆಯಲು ಹೇಗೆ ತಾನೇ ಸಾಧ್ಯ? ಸರ್ಕಾರದ ಅನುಮತಿಯ ವಿಚಾರದ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡುತ್ತಲೇ ಶೀಲ ಪ್ರಭುಪಾದರು ಕಲಿಯುಗದಲ್ಲಿ ಸರ್ಕಾರಗಳು ಹೇಗೆ ಧಾರ್ಮಿಕ ಜೀವನವನ್ನು ಪ್ರತಿಬಂಧಿಸುತ್ತವೆ ಎಂಬ ಬಗ್ಗೆ ಸಹ ಪ್ರಚಾರ ಮಾಡಿದರು. ಅವರೆಂದರೆ ಧರ್ಮವು ಜನರಿಗೆ ಒಂದು ಮಾದಕ ವಸ್ತು ಎಂಬುದು ಸರ್ಕಾರದ ನಿಲುವಾಗಿದೆ. ಧರ್ಮವು ಕೇವಲ ಒಂದು ಮನೋಭಾವ ಎಂದು ಸರ್ಕಾರ ಭಾವಿಸಿದೆ. ಕಸಾಯಿಖಾನೆಗಳನ್ನು ತೆರೆದು ಅದು ದಾರಿಗಳಲ್ಲಿ ಅಡ್ಡಾಡುತ್ತಾ ತೊಂದರೆ ಕೊಡುವ ಹಸುಗಳನ್ನು ಕೊಲ್ಲುತ್ತಿದೆ. ಧರ್ಮಕ್ಕೆ ಬೆಲೆ ಇಲ್ಲವೆಂದೇ ಸರ್ಕಾರದ ಜನರ ತೀರ್ಮಾನ. ಆದ್ದರಿಂದ ಅವರು ದೇವಾಲಯಗಳನ್ನು ಮತ್ತು ಭಜನೆಯನ್ನು ಪ್ರೋತ್ಸಾಹಿಸಬಾರದೆಂದು ನಿರ್ಧಾರ ತಾಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಧರ್ಮ ನಿಷ್ಪ್ರಯೋಜಕ. ಹಿಂದೂ ಧರ್ಮವನ್ನು ಬೆಂಬಲಿಸುತ್ತಿದ್ದ ಜನಸಂಘ ರಾಜಕೀಯ ಪಕ್ಷದ ಸಹಕಾರ ಪಡೆದು ಕಾರ್ಯೋನ್ಮುಖರಾಗಲು ಪ್ರಭುಪಾದರಿಗೆ ಅವರು ಕೇವಲ ಅವರ ಕೆಲವು ಮುಂಬಯಿಯ ಮಿತ್ರರು ಸಲಹೆ ನೀಡಿದರು. ಆದರೆ ಈ ಅವಕಾಶ ಪ್ರಚಾರಕ್ಕಾಗಿ ಬಳಸಿಕೊಳ್ಳುವುದನ್ನು ಪ್ರಭುಪಾದರು ಹೆಚ್ಚು ಆಸಕ್ತರಾಗಿದ್ದರು. ಅವರು ಹೇಳಿದರು, ನಾವು ಉತ್ಸಾಹದಿಂದ ಪ್ರಚಾರದಲ್ಲಿ ತೊಡಗಬೇಕೆಂಬುದೇ ನನ್ನ ಸಲಹೆ. ದೊಡ್ಡ ಸಭಾಂಗಣಗಳಲ್ಲಿ ಸಭೆಗಳನ್ನು ನಡೆಸಿ ಈ ಆಂದೋಲನದ ಪ್ರಾಮುಖ್ಯತೆ ಜನರಿಗೆ ಅರ್ಥವಾಗಲಿ. ನಾವು ವಿವಿಧ ವಿಷಯಗಳ ಬಗ್ಗೆ ಉಪನ್ಯಾಸ ನೀಡುತ್ತೇವೆ ಎಂದು ಜಾಹೀರಾತುಗಳನ್ನು ಪ್ರಕಟಿಸಿ ನಾನು ಬಂದು ಉಪನ್ಯಾಸ ನೀಡುತ್ತೇನೆ. ಆ ಸಭೆಗೆ ಒಬ್ಬ ಉತ್ತಮ ವ್ಯಕ್ತಿಯನ್ನು ಅಧ್ಯಕ್ಷನಾಗಿ ಆಹ್ವಾನಿಸಿ ಜನಾಭಿಪ್ರಾಯ ನಮ್ಮ ಪರವಾಗುವಂತೆ ರೂಪಿಸಿ ಆಗ ಜನ ಬಂದು ಹೌದು ಇಲ್ಲಿ ಒಂದು ದೇವಾಲಯ ಇರಲೇಬೇಕು ಎಂದು ಸಹಿ ಮಾಡುತ್ತಾರೆ. ನಾವು ಶಾಸ್ತ್ರಾಧಾರದ ಮೂಲಕ ಇದನ್ನು ಸಾಬೀತು ಮಾಡೋಣ. ಭಗವದ್ಗೀತೆ ಹೇಳುತ್ತದೆ, ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತಿನೋ ಜನ ಭಜಂತೆ ಎಂಬ ಪದದಿಂದ ಹುಟ್ಟಿದ ಭಜನೆಯನ್ನು ಸುಕೃತಿನಃ ಎಂದರೆ ಸಜ್ಜನರ ಸಂಬಂಧದಲ್ಲಿ ಉಪಯೋಗಿಸಲಾಗುತ್ತದೆ. ಇದಕ್ಕೆ ವಿರುದ್ಧ
ವಿರುದ್ಧರಾದ ಜನ ದುಷ್ಕೃತಿನ ಹಾಗೂ ದುರ್ಜನರು. ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಜನೆ ಮಾಡುವವರು ಸಜ್ಜನರು. ಭಗವದ್ಗೀತೆಯನ್ನು ಇಡೀ ಜಗತ್ತೆತ್ತಿದ ಗೌರವಾಧಾರಗಳಿಂದ ಕಾಣುತ್ತದೆ. ಆದರೂ ಅವನು ಭಜನೆಯನ್ನು ಪೀಡೆ ಎಂದು ಜರಿದಿದ್ದಾನಲ್ಲ, ಎಂತ ನೀಚ ಮತ್ತು ಅಜ್ಞಾನಿ. ಭಜನೆ ತುಂಬಾ ಮುಖ್ಯವೆಂದು ನಾವು ಸ್ಪಷ್ಟಪಡಿಸಬೇಕು. ಭಗವದ್ಗೀತೆ ಇರುವುದು ಲೌಕಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ. ಆದ್ರೆ ಭಾರತದ ಜನ ಇದನ್ನು ಸ್ವೀಕಾರ ಮಾಡುವಂತಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲತಾ ಪೂಜಾರಿ ಓದ್ತೀರಾ? ಸ್ವಲ್ಪ ಮತ್ತೆ ಓದ್ತೇನೆ. ಮಂಜುಳಾ ದೇವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದಿ ಮಾತಾಜಿ. ಮಾತಾಜಿ ನಾ ಹೋದ್ಲಾ? ಮಂಜುಳಾ ದೇವಿ ಮಾತಾಜಿ ಓದಿ ಮಾತಾಜಿ. ಓಕೆ. ಪ್ರಭುಪಾದರು ಮುಂದುವರಿಸಿದರು. ಅಲ್ಲಿಂದ ಅಲ್ಲ ಮಾತಾಜಿ? ಹೌದೌದು. ಪ್ರಭುಪಾದರು ಮುಂದುವರಿಸಿದರು. ನನ್ನ ಶಿಷ್ಯರು ಸಹ ಮಾತನಾಡಬೇಕು ಮತ್ತು ಹೇಳಬೇಕು. ದಯವಿಟ್ಟು ನಮ್ಮೊಂದಿಗೆ ಸೇರಿಕೊಳ್ಳಿ. ನಾವು ವಿದೇಶಿಯರು. ಆದರೂ ಸಹ ಕೃಷ್ಣನನ್ನು ಕ್ಷುಲ್ಲಕ ವಿಷಯಗಳಿಗೆ ಬಳಸಬಾರದೆಂದು ನಮಗೆ ಗೊತ್ತಿದೆ. ಭಾರತೀಯರಾದ ನೀವೇಕೆ ಹಿಂಜರಿಯುತ್ತಿದ್ದೀರಿ? ನಿಮ್ಮ ಸಂಸ್ಕೃತಿಯನ್ನು ನೀವು ಒಪ್ಪಿಕೊಳ್ಳಿ. ನಾವು ಕೃಷ್ಣನನ್ನು ಒಪ್ಪಿಕೊಂಡಿದ್ದೇವೆ. ಕೇವಲ ಕೀರ್ತನೆಯ ಮೂಲಕವೇ ಮನುಷ್ಯನು ಎಲ್ಲಾ ಮಾಲಿನ್ಯಗಳಿಂದ ಮುಕ್ತನಾಗಬಹುದೆಂದು ಕೃಷ್ಣನು ಹೇಳುತ್ತಾನೆ. ಆದ್ದರಿಂದ ನೀವೇಕೆ ನಮ್ಮೊಂದಿಗೆ ಕೂಡಿಕೊಳ್ಳಬಾರದು? ಇದರಲ್ಲಿ ತಪ್ಪೇನಿದೆ? ನಿಮ್ಮ ಶಾಸ್ತ್ರಗಳೇ ಹೀಗೆ ಹೇಳುತ್ತವೆ ಮತ್ತು ನಾವು ಅದನ್ನು ಅನುಸರಿಸುತ್ತಿದ್ದೇವೆ. ಆದ್ದರಿಂದ ನಮಗೆ ಹಿತವೆನಿಸುತ್ತದೆ. ಆದರೆ ವಿದ್ಯಾವಂತ ಯುವಜನರು, ಸಂಭಾವಿತರು ಆದ ನೀವೇಕೆ ಸಂವೇದನಾ ಶೂನ್ಯರಾಗಿದ್ದೀರಿ? ಈ ರೀತಿಯ ಪ್ರಚಾರ ಕೈಗೊಳ್ಳಬೇಕು. ಶ್ರೀಲ ಪ್ರಭುಪಾದರು ನೇರ ರಾಜಕೀಯ ಚಳುವಳಿಯನ್ನು ಇಷ್ಟಪಡಲಿಲ್ಲ. ಆದರೆ ಪೊಲೀಸ್ ಕಮಿಷನರ್ ಅವರ ನಿರ್ಧಾರದ ಬಗ್ಗೆ, ಅದರ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡುವುದನ್ನು ಬಿಡದೆ ಮುಂದುವರಿಸಿದರು. ಪರ ಮತ್ತು ವಿರೋಧದ ಎಲ್ಲಾ ಕೋನಗಳಿಂದಲೂ ಅವರು ಈ ವಿಚಾರದ ಬಗ್ಗೆ ಆಲೋಚಿಸಿದರು. ಒಂದು ಹಂತದಲ್ಲಿ ಅವರು ಹೀಗೆ ಹೇಳಿದರು: ದೇವಾಲಯ ಕಟ್ಟಲು ನಮಗೆ ಅನುಮತಿ ಸಿಕ್ಕದಿದ್ದರೆ ನಾವು ಅಲ್ಲೊಂದು ಹೋಟೆಲ್ ನಿರ್ಮಿಸೋಣ. ಮುಂಭಾಗದಲ್ಲಿ ಹೋಟೆಲ್ ಮತ್ತು ಅದರ ಹಿಂಭಾಗದಲ್ಲಿ ದೇವಾಲಯ ಕಟ್ಟಬಹುದು. ತಮಾಲ ಕೃಷ್ಣ ಗೋಪಾಲಸ್ವಾಮಿ ಸಲಹೆ ನೀಡಿದನು. ಪ್ರಭುಪಾದರು ಸಮ್ಮತಿಸಿದರು. ಜಮೀನನ್ನು ವಶಪಡಿಸಿಕೊಳ್ಳಲು ನಡೆದ ಹೋರಾಟದಂತೆಯೇ ಇದೂ ಸಹ ಒಂದು ದೀರ್ಘಾವಧಿಯ ಕಾನೂನಿನ ಹೋರಾಟವಾಗುವ ಬೆದರಿಕೆ ಕಾಣುತ್ತಿತ್ತು. ಆದರೂ ಸಹ ಪ್ರಭುಪಾದರು ಹೋರಾಟದ ನಡುವೆಯೂ ಅಲೌಕಿಕರಾಗಿಯೇ ಉಳಿದಿದ್ದರು. ಮುಂಬಯಿಯಲ್ಲಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ದರು. ಲಘು ಉಷ್ಣವಲಯದ ಅಲ್ಲಿನ ಹವಾಗುಣ ಅವರಿಗೆ ಸಂತೋಷದಾಯಕವಾಗಿತ್ತು. ಜುಹು ಜಮೀನಿನಲ್ಲಿ ಅನೇಕ ಬಾಡಿಗೆ ಮನೆಗಳು ಇಸ್ಕಾನ್ನ ಒಡೆತನದಲ್ಲಿದ್ದವು. ಆದರೆ ಅವುಗಳಲ್ಲಿ ಯಾವುದನ್ನೂ ಭಕ್ತರು ಉಪಯೋಗಿಸುವಂತಿರಲಿಲ್ಲ, ಏಕೆಂದರೆ ಅವುಗಳಲ್ಲಿ ಮೊದಲಿನಿಂದ ಬಾಡಿಗೆದಾರರಿದ್ದರು. ಆ ಮನೆಗಳಲ್ಲಿ ಒಂದು ಖಾಲಿಯಾದಾಗ ಭಕ್ತರು ಅದನ್ನು ಪ್ರಭುಪಾದರ ವಸತಿಗಾಗಿ ಸಿದ್ಧಪಡಿಸಿದರು. ಅದೊಂದು ಸಾಧಾರಣ ಮನೆಯಾಗಿತ್ತು. ಅದರಲ್ಲಿ 2 ಕೊಠಡಿ ಮತ್ತು ಒಂದು ಅಡಿಗೆ ಮನೆ ಇದ್ದವು. ಆದರೆ ಮೊದಲ ಬಾರಿಗೆ ಹರೇ ಕೃಷ್ಣ ಜಮೀನಿನಲ್ಲಿ ಪ್ರಭುಪಾದರ ಸ್ವಂತ ಉಪಯೋಗಕ್ಕೆ ಒಂದು ಮನೆ ಸಿಕ್ಕಂತಾಯಿತು. ಮಾತಾಜಿ ಮೇಲೆ ಮಾಡ್ಬೇಕು. ಸಾಕು ಮಾತಾಜಿ. ಹರೇ Okay, ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಧನ್ಯವಾದಗಳು ಮಾತಾಜಿ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ರದ್ದಾದ್ಮೇಲೆ ಓದ್ತೀನಿ ಮಾತಾಜಿ. ಆಯ್ತು. ಮನೆಯ ಹೊರಭಾಗದಲ್ಲಿದ್ದ ಅಲ್ಲಿಂದನಾ ಮಾತಾಜಿ? ಹೌದು. ಮನೆಯ ಹೊರಭಾಗದಲ್ಲಿದ್ದ ಇಕ್ಕಟ್ಟಾದ ಮೊಗಸಾಲೆಯಲ್ಲಿ ಸೂರ್ಯನ ಬೆಳಕಿನಲ್ಲಿ ಮಾಲೀಸು ಮಾಡಿಸಿಕೊಳ್ಳುವುದನ್ನು ಪ್ರಭುಪಾದರು ಇಷ್ಟಪಡುತ್ತಿದ್ದರು. ಜುಹು ಜಮೀನಿನಲ್ಲಿ ಅನೇಕ ಎತ್ತರವಾದ ತೆಂಗಿನ ಮರಗಳಿದ್ದವು. ಅವುಗಳ ಉದ್ದನೆ ಗರಿಗಳು ಗಾಳಿಯಲ್ಲಿ ಸರಸರ ಸದ್ದು ಮಾಡುತ್ತಿದ್ದವು. ಅವುಗಳನ್ನು ನೋಡುತ್ತಾ ಪ್ರಭುಪಾದರು ಹರೇ ಕೃಷ್ಣ ಜಮೀನೆಂದರೆ ಸ್ವರ್ಗ ಎಂದರು.
ಭಕ್ತರಿಗೆ ಸಂತೋಷವಾಯಿತು. ಒಂದು ದಿನ ಪ್ರಭುಪಾದರು ಮಾಲೀಶು ಮಾಡಿಸಿಕೊಳ್ಳುತ್ತಿದ್ದಾಗ ಗುತ್ತಿಗೆದಾರರು ಜುಹು ಜಮೀನಿಗೆ ಬಂದುದನ್ನು ಗಮನಿಸಿದರು. ಮರಗಳಲ್ಲಿದ್ದ ತೆಂಗಿನಕಾಯಿಗಳನ್ನು ಒಂದು ನಿಗದಿತ ಬೆಲೆಗೆ ಅವರಿಗೆ ಮಾರಲಾಗಿತ್ತು. ಅವರು ಕಾಯಿಗಳ ಜೊತೆಗೆ ಗರಿಗಳನ್ನು ಕತ್ತರಿಸಿ ಮಾರಲು ಕೊಂಡೊಯ್ಯುತ್ತಿರುವುದು ಪ್ರಭುಪಾದರ ಗಮನಕ್ಕೆ ಬಂತು. ಪ್ರಭುಪಾದರು ದಿಗ್ಗನೆ ಎದ್ದು ನಿಂತು ಮೊಗಸಾಲೆಯಿಂದಲೇ ಚೈತ್ಯ ಗುರು ಎಂದು ಕೂಗಿದರು. ಕೂಡಲೇ ಆ ಜಮೀನಿನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಭಕ್ತನು ಅವರೆದುರು ಬಂದು ನಿಂತನು. ಪ್ರಭುಪಾದರು ಹೇಳಿದರು, ನಾನು ಕಣ್ಣು ಮುಚ್ಚಿ ಕೂರುವಂತೆಯೇ ಇಲ್ಲ, ಬೇರೆ ಯಾರೂ ನಿಗಾ ವಹಿಸುತ್ತಿಲ್ಲ. ನಿಮಗೆ ವಂಚನೆಯಾಗುತ್ತಿದೆ. ಪ್ರತಿದಿನ ಬೆಳಿಗ್ಗೆ ಪ್ರಭುಪಾದರು ಜುಹು ಕಡಲ ತೀರದಲ್ಲಿ ವಾಯುವಿಹಾರ ಹೋಗುತ್ತಿದ್ದರು. ಆಗ ಹಲವು ಮಂದಿ ಭಾರತೀಯ ಸಂಭಾವಿತರು ಅವರೊಂದಿಗೆ ಸೇರಿಕೊಳ್ಳುತ್ತಿದ್ದರು. ಭಾರತದ ಶ್ರೇಷ್ಠ ರಾಜಕೀಯ ಮತ್ತು ಆಧ್ಯಾತ್ಮಿಕ ನಾಯಕರೆನಿಸಿಕೊಂಡವರನ್ನು ಪ್ರಭುಪಾದರು ಟೀಕಿಸಿದಾಗ ಮತ್ತು ಅವರೆಲ್ಲರೂ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂಬುದನ್ನು ಬಹಿರಂಗಪಡಿಸಿದಾಗ ಆ ಭಾರತೀಯ ಸಂಭಾವಿತರ ಮನಸ್ಸಿಗೆ ಕಸಿವಿಸಿಯಾಗುತ್ತಿತ್ತು. ಅದೇ ರೀತಿ ಆ ಭಾರತೀಯರು ಪ್ರಭುಪಾದರೊಂದಿಗೆ ವಾದಕ್ಕಿಳಿದಾಗ ಪ್ರಭುಪಾದರ ಶಿಷ್ಯರ ಮನಸ್ಸಿಗೂ ಕಸಿವಿಸಿಯಾಗುತ್ತಿತ್ತು. ಸಾಕಾ ಮಾತಾಜಿ? ಓದಿ. ಒಂದು ದಿನ ಪ್ರಭುಪಾದರು ಒಬ್ಬ ಜನಪ್ರಿಯ ನಾಯಕ ಮಣಿಯನ್ನು ಟೀಕಿಸಿದಾಗ ವೈದ್ಯರೊಬ್ಬರು ಅವರೊಂದಿಗೆ ವಾದಕ್ಕಿಳಿದರು ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನೇ ಪರಮಸತ್ಯವೆಂಬ ಪ್ರಭುಪಾದರ ಹೇಳಿಕೆಯನ್ನು ಟೀಕಿಸಿದರು. ಪರಮಸತ್ಯವು ಒಂದಲ್ಲ, ಅನೇಕ, ಮತ್ತು ಅಂತಿಮವಾಗಿ ಆ ಅನೇಕಗಳೆಲ್ಲ ಒಂದೇ ಎಂಬುದಾಗಿ ಆ ವೈದ್ಯರು ಮತ್ತು ಇತರರು ಸಮರ್ಥಿಸತೊಡಗಿದರು. ಭಕ್ತರಿಗೆ ತಮ್ಮ ಅಸಮಾಧಾನವನ್ನು ತಾಳಿಕೊಳ್ಳಲು ತುಂಬಾ ಕಷ್ಟವಾಯಿತು. ಇಷ್ಟಾಗಿ ಪ್ರಭುಪಾದರು ಆ ಜನರನ್ನು ಸದಾ ತಮ್ಮ ಮಿತ್ರರಂತೆಯೇ ಕಾಣುತ್ತಿದ್ದರು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ನಾನು ಓದ್ಲ ಮಾತಾಜಿ? ಹರೇ ಕೃಷ್ಣ. ಓದಿ ಮತ್ತೆ. ಆದರೆ ಮರುದಿನ ಬೆಳಿಗ್ಗೆ ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ತಮ್ಮ ಶಿಷ್ಯರಿಗೆ ಹೇಳಿದರು, ಈ ಜನ ವಾಸ್ತವವಾಗಿ ಮಾಯಾವಾದಿಗಳು. ಆದ್ದರಿಂದ ನಾವು ಹೀಗೆ ಕಾರ್ಯಕ್ರಮ ಹಾಕಿಕೊಳ್ಳೋಣ. ನಾವು ನಾಳೆಯಿಂದ ಕಡಲ ತೀರದಲ್ಲಿ ನಡೆಯುವಾಗ ಸುಮ್ಮನೆ ಹರೇ ಕೃಷ್ಣ ಜಪ ಮಾಡುತ್ತಾ ಹೋಗೋಣ. ಆ ಜನ ನಮ್ಮೊಂದಿಗೆ ಮಾತಾಡಲು ಯತ್ನಿಸಿದರೂ ನಾವು ಜಪ ಮುಂದುವರಿಸಿಕೊಂಡು ಹೋಗೋಣ. ಅವರಿಗೆ ಇಷ್ಟವಿದ್ದರೆ ನಮ್ಮೊಂದಿಗೆ ಬರಲಿ, ಇಲ್ಲದಿದ್ದರೆ ಬಿಡಲಿ. ಭಕ್ತನೊಬ್ಬನು ಹೇಳಿದನು, ಪ್ರಭುಪಾದರೆ, ನಾವು ಹಾಗೆ ಮಾಡಿದರೆ ಅವರು ತಳಮಳಗೊಳ್ಳುತ್ತಾರೆ. ಪ್ರಭುಪಾದರು ಹೇಳಿದರು, ಅವರು ಜಪ ಮಾಡದಿದ್ದರೂ ಪರವಾಗಿಲ್ಲ, ಜಪವನ್ನು ಕೇಳಿಸಿಕೊಂಡರೂ ಸಾಕು, ಅದು ಅವರಿಗೆ ಒಳ್ಳೆಯದನ್ನು ಮಾಡುತ್ತದೆ. ಮಾಯಾವಾದ ತುಂಬಾ ಅಪಾಯಕಾರಿ, ಅದನ್ನು ಆಲಿಸಿದವನು ಸರ್ವನಾಶಗೊಳ್ಳುತ್ತಾನೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಭಕ್ತನೊಬ್ಬನು ಪ್ರಭುಪಾದರನ್ನು ಕೇಳಿದನು, ಮಾಯಾವಾದಿಗಳು ಕೃಷ್ಣ ಭಕ್ತರಂತೆ ಏಕೆ ಛದ್ಮವೇಷ ಧರಿಸುತ್ತಾರೆ? ಪ್ರಭುಪಾದರು ಉತ್ತರಿಸಿದರು, ತಾವು ಉದಾರಿಗಳೆಂದು ಜನಪ್ರಿಯರಾಗಲು ಅವರು ಹಾಗೆ ಮಾಡುತ್ತಾರೆ. ಆದರೆ ಒಬ್ಬ ಹೆಂಗಸು ತಾನು ಉದಾರಿ ಎಂದು ಹೇಳಿಕೊಂಡು ಕಂಡ ಗಂಡಸರನ್ನೆಲ್ಲ ಸ್ವೀಕರಿಸುತ್ತಾ ಹೋದರೆ ಏನು ಚೆನ್ನ. ಆದ್ದರಿಂದ ನಾವು ವಾಯುವಿಹಾರದ ವೇಳೆಯಲ್ಲಿ ಕೃಷ್ಣ ಪುಸ್ತಕವನ್ನು ಓದುತ್ತಾ ಹೋಗೋಣ. ನಾವು ಹೋಗುತ್ತಿರುವುದು ನನ್ನ ಶಿಷ್ಯರೊಂದಿಗೆ. ಈ ಜನ ಇಷ್ಟವಾದರೆ ನಮ್ಮೊಂದಿಗೆ ಬರಲಿ ಮತ್ತು ಕೇಳಿಸಿಕೊಳ್ಳಲಿ. ಆದರೆ ಅವರು ಪ್ರಶ್ನೆಗಳನ್ನು ಕೇಳಲು ಬಯಸಿದರೆ ಗುರುವಿನ ಉತ್ತರವನ್ನು ವಾದವಿಲ್ಲದೆ ಒಪ್ಪುಕೊಳ್ಳೋಣ. ಸರಿ ತಾನೇ? ಸಕಮತಾಜಿ? ಓದಿ. ಬೆಳಿಗ್ಗೆ ಆ ಮಾಮೂಲು ವಿತಂಡವಾದಿಗಳ ಗುಂಪು ವಾಯುವಿಹಾರಕ್ಕೆ ತಮ್ಮೊಂದಿಗೆ ಬರದಿದ್ದರೂ ಸಹ ಪ್ರಭುಪಾದರು ಕೃಷ್ಣ ಪುಸ್ತಕವನ್ನು ಗಟ್ಟಿಯಾಗಿ ಓದಲು ಗಿರಿರಾಜನಿಗೆ ಹೇಳಿದರು. ಹಠಾತ್ತನೆ ಆ ಸಂದೇಹವಾದಿಗಳ ಪರಿಚಿತ ತಂಡ ತಮ್ಮ ಎದುರುಗಡೆಯಿಂದ ಬರುತ್ತಿರುವುದು ಪ್ರಭುಪಾದರ ಗಮನಕ್ಕೆ ಬಂದಿತು. ಆದರೆ ಆ ಗುಂಪು ಹತ್ತಿರ ಬಂದಾಗ ಬೇಕೆಂದೇ ಪ್ರಭುಪಾದರನ್ನು ನಿವಾರಿಸಿಕೊಂಡು ಮುನ್ನಡೆಯಿತು. ಆದರೆ ಅವರಲ್ಲೊಬ್ಬನು ಆ ಗುಂಪಿನ ಪ್ರತಿನಿಧಿಯಂತೆ ಪ್ರಭುಪಾದರ ಬಳಿಗೆ ಬಂದು ಹೇಳಿದನು, ನಾವು ಇನ್ನು ಮುಂದೆ ನಿಮ್ಮೊಂದಿಗೆ ವಾಯುವಿಹಾರಕ್ಕೆ ಬರುವುದಿಲ್ಲ. ನಿಮ್ಮೊಂದಿಗೆ ಮಾತುಕತೆಯಿಂದ ಅತಿಯಾದ ವಾದ ಮತ್ತು ಟೀಕೆಗಳಷ್ಟೇ ಸೃಷ್ಟಿಯಾಗುತ್ತವೆ ಎಂಬ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಭಾರತದಲ್ಲಿ ಅನೇಕ ಸಂತರಿದ್ದಾರೆ. ಸಕಮತಾಜಿ? ರೀನಾ ಮಾತಾಜಿ ಓದ್ತಾರೆ. ರೀನಾ ಮಾತಾಜಿ ಮತ್ತೆ ನೀವು ಓದಿ. ಹರೇ ಕೃಷ್ಣ ಮಾತಾಜಿ.
ಪ್ರಭುಪಾದರು ಉತ್ತರಿಸಿದರು, ನಾನೊಬ್ಬ ಪೊಲೀಸಿನವನು ಮತ್ತು ಕಳ್ಳನನ್ನು ಹಿಡಿಯುವುದು ನನ್ನ ಕೆಲಸ. ಕೆಲವು ದಿನಗಳ ಬಳಿಕ ಇದೇ ಗುಂಪು ಮತ್ತೆ ಪ್ರಭುಪಾದರೊಂದಿಗೆ ವಾಯು ವಿಹಾರದಲ್ಲಿ ಸೇರಿಕೊಂಡಿತು. ಚರ್ಚೆಗಳು ಮೊದಲಿನಂತೆಯೇ ಮುಂದುವರಿದವು. ಪ್ರಭುಪಾದರ ಕೆಲವು ಶಿಷ್ಯರ ಅಸಮಾಧಾನವೂ ಮುಂದುವರಿಯಿತು. ಆದರೆ ಪ್ರಭುಪಾದರೋ ಒಬ್ಬ ಹಿರಿಯಣ್ಣನಂತೆ ತಮ್ಮ ಮಿತ್ರರನ್ನು ತಿದ್ದುತ್ತಾ ಪರಿಶುದ್ಧ ಕೃಷ್ಣ ಪ್ರಜ್ಞೆಯ ಬಗ್ಗೆ ಅವರಿಗೆ ಬೋಧಿಸುತ್ತಾ ಹರ್ಷಚಿತ್ತರಾಗಿದ್ದರು. ಪ್ರಭುಪಾದರು ಬೆಳಗಿನ ವೇಳೆ ಹಣ್ಣು ಹಂಪಲುಗಳ ಉಪಹಾರವನ್ನು ತೆಗೆದುಕೊಳ್ಳುತ್ತಿದ್ದರು. ಸುಮಾರು 11 ಗಂಟೆಯ ವೇಳೆಗೆ ಅವರು ಪಂಚೆ ಧರಿಸಿ ಮೊಗಸಾಲೆಯಲ್ಲಿ ಕೂರುತ್ತಿದ್ದರು. ಅವರ ಸೇವಕನು ಸಾಸಿವೆ ಎಣ್ಣೆ ಬಳಿದು ಅವರಿಗೆ ಮಾಲೀಶು ಮಾಡುತ್ತಿದ್ದ. ಮಾಲೀಸಿನ ವೇಳೆಯಲ್ಲಿ ಅವರು ಸಾಮಾನ್ಯವಾಗಿ ಮುಂಬಯಿಯ ಒಬ್ಬಿಬ್ಬರು ಭಕ್ತರೊಂದಿಗೆ ಮಾತನಾಡುತ್ತಾ ಅವರಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡುತ್ತಿದ್ದರು. ಊಟದ ಬಳಿಕ ಅವರು 1-2 ಗಂಟೆ ವಿಶ್ರಾಂತಿ ಪಡೆಯುತ್ತಿದ್ದರು. ಅನಂತರ ಎದ್ದು 1 ಲೋಟ ಎಳನೀರು ಅಥವಾ ಕಬ್ಬಿನ ರಸ ಕುಡಿಯುತ್ತಿದ್ದರು. ಸಂಜೆ ಅತಿಥಿಗಳನ್ನು ಭೇಟಿಯಾಗುತ್ತಿದ್ದರು. ರಾತ್ರಿ ಸುಮಾರು 10 ಗಂಟೆಗೆ ಅವರು ಮಲಗುತ್ತಿದ್ದರು. ಮುಂಜಾನೆ ಸುಮಾರು 1 ಗಂಟೆಗೆ ಅವರು ಏಳುತ್ತಿದ್ದರು. ತಮ್ಮ ಇಳಿ ಮೇಜಿನ ಹಿಂದೆ ಒಂದು ಗುಡಾರದಂತಹ ಸೊಳ್ಳೆ ಪರದೆಯ ಒಳಗೆ ಅವರು ಕೂರುತ್ತಿದ್ದರು ಮತ್ತು ಬೆಳಗಿನ ವಾಯುವಿಹಾರದ ವೇಳೆಯ ತನಕ ಚೈತನ್ಯ ಚರಿತಾಮೃತದ ಭಾಷಾಂತರ ಮತ್ತು ಭಾವಾರ್ಥವನ್ನು ಹೇಳಿ ಬರೆಸುತ್ತಿದ್ದರು. ದೇವಾಲಯದ ನಿರ್ಮಾಣಕ್ಕಾಗಿ ಅನುಮತಿಯನ್ನು ಪಡೆದುಕೊಳ್ಳಲು ರೂಪಿಸಬೇಕಾದ ಹೊಸ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಲು ಪ್ರಭುಪಾದರು ದಿನಕ್ಕೆ ಹಲವು ಬಾರಿ ಗಿರಿರಾಜ ಮತ್ತು ಇತರ ಮುಂಬೈ ನಿರ್ವಾಹಕರನ್ನು ಕರೆಸಿಕೊಳ್ಳುತ್ತಿದ್ದರು. ಮುಂಬಯಿಯ ಮಿತ್ರರು ಪ್ರಭುಪಾದರನ್ನು ಭೇಟಿಯಾಗಲು ಬಂದಾಗ ಪ್ರಭುಪಾದರು ತಮ್ಮ ಮನೆಯ ಮಾಳಿಗೆಯ ಮೇಲೆ ಬಿಳಿಯ ದುಪ್ಪಟ್ಟಿಯ ಮೇಲೆ ಕುಳಿತು ದಿಂಬಿಗೆ ಒರಗಿಕೊಂಡು ಭಗವದ್ಗೀತೆಯ ತತ್ವಸಾರದ ಬಗ್ಗೆ ಪ್ರಚಾರದಲ್ಲಿ ತೊಡಗಿರುವುದನ್ನು ಕಾಣುತ್ತಿದ್ದರು. ಮುಂಬಯಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ದೃಢವಾಗಿ ಸ್ಥಾಪಿಸಲು ನೆರವಾಗುವಂತೆ ಪ್ರಭುಪಾದರು ಸಂದರ್ಶಕರನ್ನು ಕೋರುತ್ತಿದ್ದರು. ಒಂದು ದಿನ ಮಾಲೀಸಿನ ವೇಳೆಯಲ್ಲಿ ಪ್ರಭುಪಾದರು ತಮ್ಮ ಶಿಷ್ಯನ ಬಳಿ ಗುಟ್ಟಾಗಿ ಹೀಗೆ ಹೇಳಿದರು, ಬಹಳಷ್ಟು ಜನ ನನ್ನ ವಯಸ್ಸಿಗೆ ನಿವೃತ್ತರಾಗಿರುತ್ತಾರೆ. ಇನ್ನು ಮುಂದೆ ನಿರ್ವಹಣೆಯ ಭಾರ ಹೊರುವುದು ನನಗೆ ಇಷ್ಟವಿಲ್ಲ. ನನಗೆ ಬರವಣಿಗೆಯಲ್ಲಿ ತೊಡಗಲು ಆಸೆ ಇದೆ. 6 ತಿಂಗಳ ಕಾಲ ಯಾವುದಾದರೊಂದು ಏಕಾಂತ ಸ್ಥಳಕ್ಕೆ ಹೋಗಿ ಬಿಡಬೇಕು ಅನಿಸುತ್ತದೆ. ಅಲ್ಲಿ ನನಗೆ ತೊಂದರೆ ಮಾಡುವವರು ಯಾರೂ ಇರಬಾರದು, ಅಂಚೆ ಸೌಕರ್ಯವೂ ಇರಬಾರದು. ಅಂತಹ ಯಾವುದಾದ್ರೂ ಜಾಗ ಜಗತ್ತಿನಲ್ಲಿ ಇದೆಯೇ? ಟೆಹರಾನಿಗೆ ಹೋಗಬಹುದೆಂದು ಅವರ ಸೇವಕನು ಸಲಹೆ ನೀಡಿದನು. ಪ್ರಭುಪಾದರು ಆ ಬಗ್ಗೆ ಯೋಚಿಸಿ ನವವೃಂದಾವನ ಉತ್ತಮವೆಂದು ಹೇಳಿದರು. ಬಳಿಕ ಅವರು ಮಹಾತ್ಮ ಗಾಂಧಿಯನ್ನು ಜ್ಞಾಪಿಸಿಕೊಂಡರು. ಏಕೆಂದರೆ ಗಾಂಧಿಯವರಿಗೆ ರಾತ್ರಿಯ ವೇಳೆಯೂ ನಿದ್ದೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಜನ ಸದಾ ಅವರ ಹಿಂದೆ ಬೀಳುತ್ತಿದ್ದರು. ಹೀಗಾಗಿ ಅವರು ಪತ್ತೆಯಾಗದಂತೆ ಪ್ರಯಾಣ ಮಾಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಅದೇ ದಿನ ಪ್ಯಾರಿಸ್ನಿಂದ ಪತ್ರ ಬಂದಿತು. ಯುರೋಪಿನ ಇಸ್ಕಾನ್ ಕೇಂದ್ರಗಳಿಗೆ ಭೇಟಿ ನೀಡಲು ಭಗವಾನನು ಪ್ರಭುಪಾದರನ್ನು ಆಹ್ವಾನಿಸಿದ್ದನು. ಈ ಆಹ್ವಾನದಿಂದ ಪ್ರಭುಪಾದರು ನವಚೇತನ ಪಡೆದರು ಮತ್ತು ಹೋಗಲು ನಿರ್ಧರಿಸಿದರು. ಅವರನ್ನು ಸೇವಕನು ಕೇಳಿದನು, ಇಂದು ಬೆಳಗ್ಗೆ ನೀವು ಯಾವುದಾದರೊಂದು ಏಕಾಂತ ಸ್ಥಳಕ್ಕೆ ಹೋಗಲು ಬಯಸುತ್ತೀನೆಂದು ಹೇಳಿದ್ದಿರಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಯಾರು ಮಾತಾಜಿ ಓದಿ. ಪ್ರಭುಪಾದರು ನಕ್ಕರು. ಈ ಜನ್ಮದಲ್ಲಿ ಅದು ನನಗೆ ಸಾಧ್ಯವಿಲ್ಲ. ನಾನು ಸಂಚರಿಸುತ್ತಲೇ ಯುದ್ಧ ಭೂಮಿಯಲ್ಲಿ ಮಡಿಯುವುದು ಒಳ್ಳೆಯದು. ಯೋಧನು ಯುದ್ಧ ಭೂಮಿಯಲ್ಲಿ ಮಡಿಯುವುದೇ ಶ್ರೇಯಸ್ಕರವಲ್ಲವೇ? ವರ್ಷದಲ್ಲಿ 1-2 ಸಲ ಜಗತ್ತಿನಾದ್ಯಂತ ಪ್ರಯಾಣ ಮಾಡುವುದು ಪ್ರಭುಪಾದರ ಪದ್ಧತಿಯಾಗಿತ್ತು. ತಮ್ಮ ಗುರುವನ್ನು ವರ್ಣಿಸುತ್ತಾ ಅವರು ಬರೆದಿದ್ದರು, ಹಿಂದೂಗಳಿಗೆ ಸಮುದ್ರವನ್ನು ದಾಟುವುದು ನಿಷಿದ್ಧ. ಆದರೆ ನೀವು ನಮ್ಮ ಭಕ್ತರನ್ನು ಸಮುದ್ರದಾಚೆಗೆ ಪ್ರಚಾರಕ್ಕೆಂದು ಕಳಿಸಿ ಹಿಂದೂಗಳು ತಮ್ಮ ಧರ್ಮಭೂಮಿಯಾದ ಭಾರತವನ್ನು ಬಿಟ್ಟು ಹೋಗಬಾರದೆಂಬುದೇ ಅವರು ಸಮುದ್ರವನ್ನು ದಾಟಬಾರದೆಂಬ ನಿಷೇಧದ ಉದ್ದೇಶವಾಗಿತ್ತು. ಏಕೆಂದರೆ ವಿದೇಶಗಳಿಗೆ ಹೋದ ಬಹುತೇಕ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ತೊರೆದಿದ್ದರು. ಪ್ರಭುಪಾದರು ಮಗುವಾಗಿದ್ದಾಗ ಅವರ ಚಿಕ್ಕಪ್ಪಂದಿರಲ್ಲಿ ಒಬ್ಬರು ಈ ಮಗು ಮುಂದೆ ಲಂಡನ್ನಿಗೆ ಹೋಗಿ ವಕೀಲನಾಗಬೇಕು ಎಂದು ಸೂಚಿಸಿದಾಗ ಪ್ರಭುಪಾದರ ತಂದೆ ಪ್ರತಿಭಟಿಸಿದ್ದರು. ಪಾಶ್ಚಿಮಾತ್ಯ ದೇಶದ ಪಾಪಕೂಪದಲ್ಲಿ ತನ್ನ ಮಗ ಬೀಳುವುದು ಅವರಿಗೆ ಇಷ್ಟವಿರಲಿಲ್ಲ. ವರ್ಷಗಳ ಬಳಿಕ ಪ್ರಭುಪಾದರು ಒಬ್ಬ ಪ್ರಚಾರಕರಾಗಿ ಪಾಪಿಗಳನ್ನು ಪರಿವರ್ತಿಸಲೆಂದು ಲಂಡನ್ನಿಗೆ ಹೋಗಿದ್ದರು. ಈ ಕಾರಣಕ್ಕಾಗಿ ವೈಷ್ಣವನು ಸಂಚರಿಸಬೇಕು. ಯುರೋಪಿನ ಪ್ರವಾಸವನ್ನು ಪ್ರಾರಂಭಿಸುವ ಕೊಂಚ ಮೊದಲು ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಸೇರಿದ್ದ ಹಲವು ಭಕ್ತರಿಗೆ ವಿವರಿಸಿದರು. ನೀವು ಸಹ ಯುವಕರಾಗಿರುವಾಗ ಸಂಚಾರ ಮತ್ತು ಪ್ರಚಾರದಲ್ಲಿ ತೊಡಗಬೇಕು. ನಿಮಗೆ ವಯಸ್ಸಾದ ಮೇಲೆ ಮತ್ತು ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪಕ್ವವಾದ ಬಳಿಕ ನೀವು ಮಾಯಾಪುರಕ್ಕೆ ಹಿಂತಿರುಗಿ ನಿವೃತ್ತರಾಗಿ ಕೇವಲ ಹರಿಕೃಷ್ಣ ಕೀರ್ತನೆಯಲ್ಲಿ ತೊಡಗಬಹುದು. ನನ್ನ ಮಟ್ಟಿಗೆ ಹೇಳುವುದಾದರೆ ನಾನು ಅಷ್ಟು ಪರಿಪಕ್ವವಾಗಿಲ್ಲ. ಭಕ್ತರು ಕೆಲವು ಕ್ಷಣ ಮೌನವಾಗಿದ್ದರು. ಅನಂತರ ಒಬ್ಬ ಭಕ್ತನು ಧೈರ್ಯ ಮಾಡಿ ಹೇಳಿದನು, ಆದರೆ ಶ್ರೀಲ ಪ್ರಭುಪಾದರೆ ನೀವು
ರಾಗಿಲ್ಲವೆಂದು ನೀವೇ ಹೇಳಿಕೊಳ್ಳುವುದಾದರೆ ನಾವು ಎಂದಿಗಾದರೂ ನಿವೃತ್ತರಾಗುವಷ್ಟು ವೃದ್ಧರು ಮತ್ತು ಪರಿಪಕ್ವರು ಆಗುತ್ತೇವೆಂದು ಭಾವಿಸಲು ಸಾಧ್ಯವೇ? ಪ್ರಭುಪಾದರು ನಸನಕ್ಕೂ ಹೇಳಿದರು, ಅದನ್ನು ನೀವೇ ನಿರ್ಧರಿಸಿಕೊಳ್ಳಬೇಕು. ಆದರೆ ನಾನಂತೂ ಪರಿಪಕ್ವನಲ್ಲ. ತಮಾಲ ಹರೇ ಕೃಷ್ಣ ಕೃಷ್ಣ ಗೋಸ್ವಾಮಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲ, ಒಂದು ಲೈನ್ ಉಂಟು, ಓದಿ ಮಾತಾಜಿ. ತಮಾಲ ಕೃಷ್ಣ ಗೋಸ್ವಾಮಿ ಹೇಳಿದರು, ಹಾಗಿದ್ದರೆ ನಾವು ಸಹ ಎಂದಿಗೂ ನಿವೃತ್ತರಾಗುವಷ್ಟು ಪರಿಪಕ್ವರಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾರೆ, ಮಾರ್ಚ್ 20 ಮುಂಬೈಯಲ್ಲಿ 1974ನೇ ಇಸವಿ ಅಲ್ಲಿ ಹರೇ ಕೃಷ್ಣ ಜಮೀನಲ್ಲಿ ದೇವಾಲಯವನ್ನು ನಿರ್ಮಿಸಬೇಕು. ಮತ್ತೆ ನಿರ್ಮಿಸ್ಲಿಕ್ಕೆ ಇಸ್ಕಾನ್ಗೆ ಅನುಮತಿ ಬೇಕು. ಅದನ್ನು ನಿರಾಕರಿಸಿದ ಪೊಲೀಸ್ ಕಮಿಷನರ್ ಅವರು ಆ ಕ್ರಮವನ್ನು ಎದುರಿಸಬೇಕಾದ್ರೆ ಶಿಷ್ಯರು ಮತ್ತು ಇಸ್ಕಾನ್ ಅಜೀವ ಸದಸ್ಯರು ಶೀಲಾ ಪ್ರಭುಪಾದರೊಂದಿಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರೆ. ವಿಡಂಬನೆ ಏನು ಅಂತ ಹೇಳಿ, ಇಸ್ಕಾನ್ನ ಆಸ್ತಿಯ ಒಂದು ಅಂಚಿನಲ್ಲಿ ಒಂದು ದೊಡ್ಡ ಚಲನಚಿತ್ರ ಮಂದಿರ ಅಲ್ಲಿ ಇತ್ತು. ಪ್ರತಿ ಸಂಜೆ ಅಲ್ಲಿ ಚಲನಚಿತ್ರದ ಪ್ರಾರಂಭ ಮತ್ತು ಅಂತ್ಯದ ವೇಳೆಯಲ್ಲಿ ಅಲ್ಲಿ ಭಾರೀ ಜನವಾಹನ ಸಂಚಾರ ಅಲ್ಲಿ ಏರ್ಪಡುತ್ತಿತ್ತು. ಹಾರನ್ಗಳ ಹಬ್ಬರ ಮತ್ತು ನೂರಾರು ಪಾದಚಾರಿಗಳ ಓಡಾಟದಿಂದ ಅಲ್ಲಿ ಭಾರಿ ಗಲಭೆ ಮತ್ತೆ ಜನದಟ್ಟಣೆ ಉಂಟಾಗ್ತಿತ್ತು. ಸರ್ಕಾರ ಮತ್ತು ಆ ಪ್ರದೇಶದ ಜನ ಚಲನಚಿತ್ರ ಮಂದಿರವನ್ನು ಸಹಿಸಿಕೊಂಡಿದ್ರು. ಅಂದ ಮೇಲೆ ಪೂರ್ವ ಆಗ್ರಹವಿಲ್ಲದೆ ಹೇಳುವುದಾದ್ರೆ, ಅವರು ಕೃಷ್ಣ ಕೀರ್ತನೆಗಳನ್ನು ಪೀಡೆ ಎಂದು ಏಕೆ ಕರೆಯುತ್ತಾರೆ? ಅದು ಹೇಗೆ ತಾನೇ ಸಾಧ್ಯ ಅದು ಕೃಷ್ಣ ಕೀರ್ತನೆ ಅಂತ ಹೇಳಿ ಹೇಳ್ತಾರೆ. ಸರ್ಕಾರದ ಅನುಮತಿಯ ವಿಚಾರದ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡುತ್ತಾರೆ ಶೀಲ ಪ್ರಭುಪಾದರು. ಕಲಿಯುಗದಲ್ಲಿ ಸರ್ಕಾರಗಳು ಹೇಗೆ ಧಾರ್ಮಿಕ ಜೀವನವನ್ನು ಪ್ರತಿಬಂಧಿಸ್ತದೆ ಎಂಬ ಬಗ್ಗೆ ಅವರು ಈಗ ಪ್ರಚಾರ ಮಾಡ್ತಾರೆ. ಅವರೆಂದ್ರು, ಧರ್ಮವು ಜನರಿಗೆ ಒಂದು ಮಾದಕ ವಸ್ತು ಎಂಬುದನ್ನು ಸರ್ಕಾರದ ಇದು ನಿಲುವು. ಧರ್ಮವು ಕೇವಲ ಒಂದು ಮನೋಭಾವನೆಯ ಸರ್ಕಾರ ಅಂತ ಹೇಳಿ ಭಾವಿಸಿದ್ದಾರೆ. ಕಸಾಯಿಖಾನೆಗಳನ್ನು ತೆರೆಯುತ್ತಾರೆ, ದಾರಿಗಳಲ್ಲಿ ಅಡ್ಡಾಡುತ್ತಾ ತೊಂದರೆ ಕೊಡುತ್ತಾ ಹಸುಗಳನ್ನು ಕೊಲ್ಲುತ್ತಾರೆ. ಧರ್ಮಕ್ಕೆ ಬೆಲೆ ಇಲ್ಲವೆಂದೇ ಸರ್ಕಾರದ ಜನರ ತೀರ್ಮಾನ. ಆದ್ರಿಂದ ಅವರು ದೇವಾಲಯಗಳನ್ನು ಮತ್ತು ಭಜನೆಯನ್ನು ಪ್ರೋತ್ಸಾಹಿಸಬಾರದೆಂದು ಅಲ್ಲಿ ನಿರ್ಧಾರ ತಾಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಈ ಧರ್ಮ ನಿಷ್ಪ್ರಯೋಜಕ. ಹಿಂದೂ ಧರ್ಮವನ್ನು ಯಾರು ಬೆಂಬಲಿಸುತ್ತಿದ್ದ ಜನಸಂಘ ರಾಜಕೀಯ ಪಕ್ಷದ ಸಹಕಾರವನ್ನು ಪಡೆದು ಕಾರ್ಯೋನ್ಮುಖರಾಗಬೇಕು ಅಂತ ಪ್ರಭುಪಾದರಿಗೆ ಅವರು ಕೆಲವು ಬೊಂಬಾಯಿಯಲ್ಲಿದ್ದ ಮಿತ್ರರು ಸಲಹೆಯನ್ನು ನೀಡ್ತಾರೆ. ಆದ್ರೆ ಈ ಅವಕಾಶವನ್ನು ಪ್ರಚಾರಕ್ಕಾಗಿ ಬಳಸಿಕೊಳ್ಳುವುದರಲ್ಲಿ ಪ್ರಭುಪಾದರು ಆಸಕ್ತರಾಗಿ ಇರ್ತಾರೆ. ಆದ್ರೆ ಅವರು ಹೇಳ್ತಾರೆ, ನಾವು ಉತ್ಸಾಹದಿಂದ ಪ್ರಚಾರದಲ್ಲಿ ತೊಡಗಬೇಕೆಂದೇ ನನ್ನ ಸಲಹೆ. ದೊಡ್ಡ ಸಭಾಂಗಣದಲ್ಲಿ ನಾವು ಸಭೆಗಳನ್ನು ನಡೆಸಬೇಕು. ಈ ಆಂದೋಲನದ ಪ್ರಾಮುಖ್ಯತೆಗೆ ಜನರಿಗೆ ಅರ್ಥ ಆಗ್ಬೇಕು. ವಿವಿಧ ವಿಷಯಗಳ ಬಗ್ಗೆ ನಾವು ಉಪನ್ಯಾಸ ನೀಡುತ್ತೇವೆ ಅಂತ ಹೇಳಿ ಜಾಹೀರಾತುಗಳನ್ನು ಪ್ರಕಟಿಸಬೇಕು. ನಾನು ಬಂದು ಉಪನ್ಯಾಸವನ್ನು ನೀಡ್ತೇನೆ ಅಂತ ಹೇಳಿ ಪ್ರಭುಪಾದರಲ್ಲಿ ಹೇಳ್ತಾರೆ. ಸಭೆಗೆ ಒಬ್ಬ ಉತ್ತಮ ವ್ಯಕ್ತಿಯನ್ನು ಅಧ್ಯಕ್ಷನಾಗಿ ಆಹ್ವಾನಿಸಿ ಜನಾಭಿಪ್ರಾಯವನ್ನು ನಮ್ಮ ಪರವಾಗುವಂತೆ ರೂಪಿಸಬೇಕು. ಆಗ ಜನ ಬಂದು ಹೌದು, ಇಲ್ಲಿ ಒಂದು ದೇವಾಲಯ ಇರಲೇಬೇಕು ಅಂತ ಹೇಳಿ ಸಹಿ ಮಾಡ್ತಾರೆ. ನಾವು ಶಾಸ್ತ್ರ ಆಧಾರದ ಮೂಲಕ ಇದನ್ನು ಸಾಬೀತು ಮಾಡಿಸೋಣ. ಭಗವದ್ಗೀತೆ ಹೇಳ್ತದೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತನೋ ಅರ್ಜುನ ಭಜಂತೆ ಎಂಬ ಪದದಿಂದ ಹುಟ್ಟಿದ ಈ ಭಜನೆಯನ್ನು ಸುಕೃತಿನ ಅಂದ್ರೆ ಅಲ್ಲಿ ಸಜ್ಜನರ ಸಂಬಂಧದಲ್ಲಿ ಅಂತೇಳಿ ಉಪಯೋಗಿಸ್ತಾರೆ. ಇದಕ್ಕೆ ವಿರುದ್ಧವಾದದ್ದು ದುಷ್ಕೃತಿನ, ದುರ್ಜನರು ಅಂದ್ರೆ. ಆದ್ದರಿಂದ ಇಲ್ಲಿ ಭಗವದ್ಗೀತೆ ಏನು ಹೇಳ್ತದೆ, ಭಜನೆ ಮಾಡುವವರು ಸಜ್ಜನರು. ಭಗವದ್ಗೀತೆಯನ್ನು ಇಡೀ ಜಗತ್ತೇ ಅತ್ಯಂತ ಗೌರವ ಆಧಾರಗಳಿಂದ ಅದನ್ನು ಕಾಣ್ತದೆ. ಆದರೂ ಅವನು ಭಜನೆಯನ್ನು ಪೀಡೆ ಅಂತ ಹೇಳಿದಲ್ಲ, ಇಂತಹ ಜನರಿದ್ದಲ್ಲ ಪೀಡೆ ಅಂತ ಹೇಳಿ ಅವನು ಅದನ್ನು ಹೀಯಾಳಿಸಿದನಲ್ಲ. ಇಂತಹ ನೀಚ ಅಜ್ಞಾನಿ ಈ ಭಜನೆಯು ತುಂಬಾ ಮುಖ್ಯವೆಂದು ನಾವು ಇದನ್ನು ಸ್ಪಷ್ಟಪಡಿಸ್ಬೇಕು ಅವನಿಗೆ. ಭಗವದ್ಗೀತೆ ಇರುವುದು ಈ ಲೌಕಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ, ಆದ್ರೆ ಈ ಭಾರತದ ಜನ ಇದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಪುನಃ ಪ್ರಭುಪಾದರು ಮುಂದುವರಿಸಿ ಹೇಳ್ತಾರೆ, ನನ್ನ ಶಿಷ್ಯರು ಸಹ ಮಾತನಾಡ್ಬೇಕು, ಹೇಳ್ಬೇಕು. ದಯವಿಟ್ಟು ನಮ್ಮೊಂದಿಗೆ ಎಲ್ಲ ಸೇರಿಕೊಳ್ಳಿ. ನಾವು ವಿದೇಶಿಯರು ಆದ್ರೂ ಕೂಡ ಸಹ ಕೃಷ್ಣನನ್ನು ಕ್ಷುಲ್ಲಕ ವಿಷಯಗಳಿಗೆ ಬಳಸಬಾರದು ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ. ಭಾರತೀಯರಾದ ನೀವೇಕೆ ಹಿಂಜರಿತಿದ್ದೀರಿ? ನೋಡಿ, ಅಲ್ಲಿ ಅಮೆರಿಕದಿಂದ ಬಂದವರು ಕೂಡ ಅವರು ವಿದೇಶಿಯರು ಆದ್ರೂ ಕೂಡ ಇಂತಹ ವಿಷಯಗಳಿಗೆ ಅವರು ಏನು ಕೃಷ್ಣನನ್ನು ಬಿಟ್ಟು ಕೊಡುವುದಿಲ್ಲ. ಆದ್ರೆ ಭಾರತೀಯರಾಗಿ ನಾವು ಹಿಂಜರಿತಿದ್ದೇವೆ ಅಂತ ಹೇಳಿ ಹೇಳ್ತಾರೆ. ನಿಮ್ಮ ಸಂಸ್ಕೃತಿಯನ್ನು ನೀವು ಒಪ್ಪಿಕೊಳ್ಳಿ,
ಅಂತ ಹೇಳ್ತಾರೆ. ನಾವು ಕೃಷ್ಣನನ್ನು ಒಪ್ಪಿಕೊಂಡಿದ್ದೇವೆ, ಕೇವಲ ಕೀರ್ತನೆಯ ಮೂಲಕವೇ ಮನುಷ್ಯನು ಎಲ್ಲಾ ಮಾಲಿನ್ಯಗಳಿಂದ ಮುಕ್ತನಾಗಬಹುದು ಅಂತ ಕೃಷ್ಣ ಹೇಳಿದ್ದಾನೆ. ಆದ್ರಿಂದ ನೀವೇಕೆ ನಮ್ಮೊಂದಿಗೆ ಕೂಡಿಕೊಳ್ಬಾರ್ದು? ಇದರಲ್ಲಿ ತಪ್ಪು ಏನಿದೆ? ನಿಮ್ಮ ಶಾಸ್ತ್ರಗಳು ಕೂಡ ಹೀಗೆ ಹೇಳ್ತದೆ, ನಾವು ಅದನ್ನು ಅನುಸರಿಸ್ತಾ ಇದ್ದೇವೆ. ಆದ್ರಿಂದ ನಮಗೆ ಈಗ ಅದರಿಂದ ನಮಗೆ ಹಿತ ಹಾಗೆ ಅನಿಸ್ತದೆ. ಆದ್ರೆ ವಿದ್ಯಾವಂತ ಯುವ ಜನರು, ಸಂಭಾವಿತರು ಆದ ನೀವೇಕೆ ಈ ಸಂವೇದನ ಶೂನ್ಯರಾಗಿದ್ದೀರಾ? ಅಂದ್ರೆ ಈ ರೀತಿಯಲ್ಲಿ ಪ್ರಚಾರ ಯಾಕೆ ಕೈಗೊಳ್ಬೇಕು ಅಂತ ಹೇಳ್ತಾರೆ. ಪ್ರಭುಪಾದರು ನೇರ ರಾಜಕೀಯ ಚಳವಳಿಯನ್ನು ಅವರು ಇಷ್ಟಪಡ್ಲಿಲ್ಲ. ಆದ್ರೆ ಪೊಲೀಸ್ ಕಮಿಷನರ್ ಅವರ ನಿರ್ಧಾರದ ಬಗ್ಗೆ, ಅವರ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡುವುದನ್ನು ಬಿಡದೆ ಮುಂದುವರಿಸ್ತಾರೆ. ಪರ ಮತ್ತು ವಿರೋಧದ ಎಲ್ಲಾ ಕೋನಗಳಿಂದಲೂ ಅವರು ಈ ವಿಚಾರದ ಬಗ್ಗೆ ಆಲೋಚಿಸ್ತಾರೆ. ಒಂದು ಹಂತದಲ್ಲಿ ಅವರು ಹೀಗೆ ಹೇಳ್ತಾರೆ, ದೇವಾಲಯ ಕಟ್ಟಲು ನಮಗೆ ಅನುಮತಿ ಸಿಕ್ಕದಿದ್ರೆ ನಾವು ಅಲ್ಲೊಂದು ಹೋಟೆಲ್ ನಿರ್ಮಿಸೋಣ ಅಂತ ಹೇಳಿ. ಮುಂಭಾಗದಲ್ಲಿ ಹೋಟೆಲು ಮತ್ತು ಅದರ ಹಿಂಭಾಗದಲ್ಲಿ ದೇವಾಲಯ ಕಟ್ಟಬಹುದು. ತಮಾಲ ಕೃಷ್ಣ ಗೋಸ್ವಾಮಿ ಅಲ್ಲಿ ಸಲಹೆ ಮಾಡ್ತಾರೆ. ಪ್ರಭುಪಾದರದಕ್ಕೆ ಸಮ್ಮತಿಸಿದ್ರು. ಜಮೀನನ್ನು ವಶಪಡಿಸಿಕೊಳ್ಳಲು ನಡೆದ ಹೋರಾಟದಂತೆ ಇದು ಸಹ ಒಂದು ದೀರ್ಘಾವಧಿಯ ಕಾನೂನಿನ ಹೋರಾಟವಾಗುವ ಬೆದರಿಕೆಯಲ್ಲಿ ಅದು ಎದ್ದು ಕಾಣ್ತಿತ್ತು. ಅದು ಸಹ ಪ್ರಭುಪಾದರು ಹೋರಾಟದ ನಡೆಯೂ ಕೂಡ ಅಲೌಕಿಕರಾಗಿಯೇ ಉಳಿದಿದ್ರು. ಮುಂಬಯಿಯ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅವರು ತೊಡಗಿದ್ರು. ಲಘು ಉಷ್ಣವಲಯದ ಅಲ್ಲಿನ ಹವಾಗುಣ ಅವರಿಗೆ ಸಂತೋಷದಾಯಕವಾಗಿತ್ತು. ಜೂಹು ಜಮೀನಲ್ಲಿ ಅನೇಕ ಬಾಡಿಗೆ ಮನೆಗಳು ಇಸ್ಕಾನ್ನ ಒಡೆತನದಲ್ಲಿ ಇದ್ದವು. ಆದ್ರೆ ಅವುಗಳಲ್ಲಿ ಯಾವುದನ್ನೂ ಭಕ್ತರು ಉಪಯೋಗಿಸುವಂತೆ ಇರಲಿಲ್ಲ. ಏಕೆಂದ್ರೆ ಅವುಗಳಲ್ಲಿ ಮೊದಲಿನಿಂದ ಬಾಡಿಗೆದಾರರು ಇದ್ದರು. ಆ ಮನೆಗಳಲ್ಲಿ ಒಂದು ಖಾಲಿಯಾದಾಗ ಭಕ್ತರು ಅದನ್ನು ಪ್ರಭುಪಾದರ ವಸತಿಗಾಗಿ ಸಿದ್ಧಪಡಿಸ್ತಾರೆ. ಅದೊಂದು ಸಾಧಾರಣ ಮನೆಯಾಗಿ ಇತ್ತು. ಅಲ್ಲಿ 2 ಕೊಠಡಿ ಮತ್ತು 1 ಅಡಿಗೆ ಮನೆ ಮಾತ್ರ ಇದ್ದವು. ಆದ್ರೆ ಮೊದಲ ಬಾರಿಗೆ ಹರೇ ಕೃಷ್ಣ ಜಮೀನಲ್ಲಿ ಪ್ರಭುಪಾದರ ಸ್ವಂತ ಉಪಯೋಗಕ್ಕೆ ಒಂದು ಮನೆ ಸಿಕ್ಕಿತು. ಅಲ್ಲಿ ಮನೆಯ ಹೊರಭಾಗದಲ್ಲಿದ್ದ ಇಕ್ಕಟ್ಟಾದ ಮೊಗಸಲೆಯಲ್ಲಿ ಸೂರ್ಯನ ಬೆಳಕಿನಲ್ಲಿ ಮಾಡಿಸಿಕೊಳ್ಳುವಷ್ಟು ಪ್ರಭುಪಾದರು ಅಲ್ಲಿ ಇಚ್ಛೆ ಪಡ್ತಿದ್ರು. ಜೂಹು ಜಮೀನಲ್ಲಿ ಅನೇಕ ಎತ್ತರವಾದ ತೆಂಗಿನ ಮರಗಳು ಕೂಡ ಇದ್ದವು. ಅವುಗಳಲ್ಲಿ ಉದ್ದನೆಯ ಗರಿಗಳು ಗಾಳಿಯಲ್ಲಿ ಸರಸರ ಅಂತೇಳಿ ಅದು ಸದ್ದು ಮಾಡ್ತದೆ. ಅವುಗಳನ್ನು ನೋಡ್ತಾ ಪ್ರಭುಪಾದರು ಹರೇ ಕೃಷ್ಣ ಜಮೀನ್ ಎಂದ್ರೆ ಸ್ವರ್ಗ ಎಂದು ಎಂದರು. ಅದು ಭಕ್ತರಿಗೆ ಸಂತೋಷವಾಯಿತು. ಒಂದು ದಿನ ಪ್ರಭುಪಾದರು ಮಾಡಿಸಿಕೊಳ್ತಿದ್ದಾಗ ಆ ಗುತ್ತಿಗೆದಾರರು ಜೂಹು ಜಮೀನಿಗೆ ಬಂದದನ್ನು ಅವರು ನೋಡ್ತಾರೆ. ಆ ಮರಗಳಲ್ಲಿ ಇದ್ದ ತೆಂಗಿನಕಾಯಿಗಳನ್ನು ಒಂದು ನಿಗದಿತ ಬೆಲೆಗೆ ಅವರಿಗೆ ಮಾರಲಾಗಿತ್ತು. ಅವರು ಕಾಯಿಗಳ ಜೊತೆಗೆ ಗರೆಗಳನ್ನು ಕತ್ತರಿಸಿ ಮಾರಲು ಕೊಂಡೊಯ್ಯುತ್ತಿರುವುದು ಪ್ರಭುಪಾದರ ಗಮನಕ್ಕೆ ಬಂತು. ಅವರು ಪ್ರಭುಪಾದರು ಕೂಡ್ಲೆ ಎದ್ದು ನಿಲ್ತಾರೆ. ಮೊಗಸಾಲೆಯಿಂದಲೇ ಚೈತ್ಯ ಗುರು ಅಂತ ಕೂಗ್ತಾರೆ. ಕೂಡ್ಲೆ ಆ ಜಮೀನಿನ ಉಸ್ತುವಾರಿ ನೋಡಿಕೊಳ್ತಿದ್ದ ಭಕ್ತನು ಅವರೆದುರಿಗೆ ಬಂದು ನಿಲ್ತಾನೆ. ಪ್ರಭುಪಾದರು ಹೇಳಿದ್ರು, ನಾನು ಕಣ್ಣು ಮುಚ್ಚಿ ಕೂರುವಂತೆಯೂ ಇಲ್ಲ, ಬೇರೆ ಯಾರೂ ನಿಗವಹಿಸ್ತಿಲ್ಲ, ನಿಮಗೆ ವಂಚನೆ ಆಗ್ತಿದೆ ಅಂತ ಹೇಳ್ತಾರೆ. ಪ್ರತಿದಿನ ಬೆಳಿಗ್ಗೆ ಪ್ರಭುಪಾದರು ಜೂಹ ಕಡಲ ತೀರದಲ್ಲಿ ವಾಯು ವಿಹಾರಕ್ಕೆ ಅಂತೇಳಿ ಹೋಗ್ತಾರೆ. ಆಗ ಹಲವು ಮಂದಿ ಭಾರತೀಯ ಸಂಭವಿತರು ಅವರೊಂದಿಗೆ ಸೇರಿಕೊಳ್ತಿದ್ರು. ಭಾರತದ ಶ್ರೇಷ್ಠ ರಾಜಕೀಯ ಆಧ್ಯಾತ್ಮಿಕ ನಾಯಕರೆನಿಸಿಕೊಂಡವರು ಕೂಡ ಪ್ರಭುಪಾದರನ್ನು ಟೀಕಿಸಿದಾಗ ಮತ್ತು ಅವರೆಲ್ಲರೂ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಹೇಳಿ ಬಹಿರಂಗಪಡಿಸಿದಾಗ ಭಾರತೀಯ ಸಂಭಾವಿತರ ಆ ಮನಸ್ಸಿಗೆ ಇದು ಕಸಿವಿಸಿ ಆಗ್ತಿತ್ತು. ಆದ್ದರಿಂದ ಅದೇ ರೀತಿ ಇವರು ಭಾರತೀಯರು ಪ್ರಭುಪಾದರೊಂದಿಗೆ ವಾದಕ್ಕೆ ಇಳಿದಾಗ ಪ್ರಭುಪಾದರ ಶಿಷ್ಯರ ಮನಸ್ಸಿಗೆ ಕೂಡ ಒಂದ್ಸಲ ಕಸಿವಿಸಿ ಆಗ್ತದೆ. ಒಂದು ದಿನ ಪ್ರಭುಪಾದರು ಒಬ್ಬ ಜನಪ್ರಿಯ ನಾಯಕನ ಮನೆಯನ್ನು ಟೀಕಿಸಿದಾಗ ವೈದ್ಯರೊಬ್ಬರು ಅವರೊಂದಿಗೆ ವಾದಕ್ಕೆ ಇಳಿತಾರೆ. ಅವರು ದೇವೋತ್ತಮ ಪರಮಪುರುಷನಾದ ಕೃಷ್ಣನೇ ಪರಮ ಸತ್ಯವೆಂಬ ಪ್ರಭುಪಾದರ ಹೇಳಿಕೆಯನ್ನು ಅವರು ಟೀಕೆ ಮಾಡ್ತಾರೆ. ಅಲ್ಲಿ ಪರಮ ಸತ್ಯವೂ ಒಂದಲ್ಲ, ಅನೇಕ ಮತ್ತು ಅಂತಿಮವಾಗಿ ಈ ಅನೇಕಗಳನ್ನು ಒಂದೇ ಎಂಬುದಾಗಿ ವೈದ್ಯರು ಮತ್ತು ಇತರರು ಅಲ್ಲಿ ಸಮರ್ಥಿಸಿಕೊಳ್ತಾರೆ. ಭಕ್ತರಿಗೆ ತಮ್ಮ ಅಸಮಾಧಾನವನ್ನು ತಾಳಿಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇಷ್ಟಾಗಿ ಕೂಡ ಪ್ರಭುಪಾದರು ಈ ಜನರು ಸದಾ ತಮ್ಮ ಮಿತ್ರರಂತೆಯೇ ಕಾಣ್ತಿದ್ರು. ಆದ್ರೆ ಮರುದಿನ ಬೆಳಿಗ್ಗೆ ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಈ ಜನ ವಾಸ್ತವವಾಗಿ ಮಾಯವಾದಿಗಳು. ಆದ್ರಿಂದ ನಾವು ಹೀಗೆ ಕಾರ್ಯಕ್ರಮ ಹಾಕಿಕೊಳ್ಳೋಣ. ನಾವು ನಾಳೆಯಿಂದ ಕಡಲ ತೀರದಲ್ಲಿ ನಡೆಯುವಾಗ ಸುಮ್ಮನೆ ಹರೇ ಕೃಷ್ಣ ಜಪ ಮಾಡ್ತಾ ಹೋಗೋಣ. ಈ ಜನ ನಮ್ಮೊಂದಿಗೆ ಮಾತನಾಡಲು ಯತ್ನಿಸಿದ್ರು, ನಾವು ಜಪ ಮುಂದುವರಿಸಿಕೊಂಡೇ ಹೋಗೋಣ. ಅವ್ರಿಗೆ ಇಷ್ಟ ಇದ್ರೆ ನಮ್ಮೊಟ್ಟಿಗೆ ಬರ್ಲಿ, ಇಲ್ಲದಿದ್ರೆ ಬಿಡ್ಲಿ ಅಂತ ಹೇಳ್ತಾರೆ. ಭಕ್ತನೊಬ್ಬನು ಹೇಳಿದನು, ಪ್ರಭುಪಾದ್ರೆ ನಾವು ಹಾಗೆ ಮಾಡಿದ್ರೆ ಅವರು ತಳಮಳಗೊಳ್ತಾರೆ ಅಂತ ಹೇಳಿ. ಪ್ರಭುಪಾದರು ಅದಕ್ಕೆ ಹೇಳ್ತಾರೆ, ಅವರು ಜಪ ಮಾಡದಿದ್ರು ಪರವಾಗಿಲ್ಲ, ಜಪವನ್ನು ಕೇಳಿಸಿಕೊಂಡ್ರು ಸಾಕು, ಅದು ಅವರಿಗೆ ಒಳ್ಳೆಯದನ್ನೇ ಮಾಡ್ತದೆ. ಮಾಯವಾದಿ
ಮಾಯವಾದ ಅದು ತುಂಬಾ ಅಪಾಯಕಾರಿ, ಅದನ್ನು ಆಲಿಸಿದವರು ಸರ್ವನಾಶಗೊಳ್ಳುತ್ತಾನೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಭಕ್ತನೊಬ್ಬನು ಪ್ರಭುಪಾದರನ್ನು ಕೇಳ್ತಾನೆ, ಮಾಯವಾದಿಗಳು ಕೃಷ್ಣ ಭಕ್ತರಂತೆ ಏಕೆ ಛದ್ಮವೇಷ ಧರಿಸ್ತಾರೆ ಅಂತೇಳಿ. ಆಗ ಪ್ರಭುಪಾದರು ಹೇಳ್ತಾರೆ, ತಾವು ಉದಾರಿಗಳು, ಜನಪ್ರಿಯರಾಗ್ಬೇಕು, ಅವರು ಹಾಗೆ ಮಾಡ್ತಾರೆ. ಆದ್ರೆ ಒಬ್ಬ ಹೆಂಗಸು ತಾನು ಉದಾರಿ ಎಂದು ಹೇಳಿಕೊಂಡು ಕಂಡ ಗಂಡಸರನ್ನೆಲ್ಲ ಸ್ವೀಕರಿಸ್ತಾ ಹೋದ್ರೆ ಅದೇನು ಚಂದ. ಅದರಿಂದ ನಾವು ವಾಯು ವಿವಾಹರದ ವೇಳೆಯಲ್ಲಿ ಕೃಷ್ಣ ಪುಸ್ತಕವನ್ನು ಓದುತ್ತಾ ಹೋಗೋಣ. ನಾನು ಹೋಗುತ್ತಿರುವುದು ನನ್ನ ಶಿಷ್ಯರೊಂದಿಗೆ. ಈ ಜನ ಇಷ್ಟವಾದ್ರೆ ನಮ್ಮೊಂದಿಗೆ ಬರ್ಲಿ, ಅಥವಾ ಮತ್ತು ಕೇಳಿಸಿಕೊಳ್ಳಿ, ಅಥವಾ ಅವರು ಪ್ರಶ್ನೆಗಳನ್ನು ಕೇಳಲು ಬಯಸಿದ್ರು ಕೂಡ ಗುರುವಿನ ಉತ್ತರವನ್ನು ವಾದವಿಲ್ಲದೆ ಅವರು ಒಪ್ಪಿಕೊಳ್ಬೇಕು. ಅದು ಸರಿತಾನೆ ಅಂತ ಕೇಳ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮಾಮೂಲಿ ವಿತಂಡವಾದಿಗಳ ಗುಂಪು ವಾಯು ವಿಹಾರಕ್ಕೆ ತಮ್ಮೊಂದಿಗೆ ಬರದಿದ್ರು ಸಹ ಪ್ರಭುಪಾದರು ಆ ಕೃಷ್ಣ ಪುಸ್ತಕವನ್ನು ಗಟ್ಟಿಯಾಗಿ ಓದಲು ಗಿರಿರಾಜನಿಗೆ ಹೇಳ್ತಾರೆ. ಹಠಾತ್ತಾನೆ ಆ ಸಂದೇಹವಾದಿಗಳು ಪರಿಚಿತ ತಂಡ ತಮ್ಮ ಎದುರುಗಡೆಯಿಂದ ಬರುತ್ತಿರುವುದು ಪ್ರಭುಪಾದರ ಗಮನಕ್ಕೆ ಬರ್ತದೆ. ಅವರು ಆ ಗುಂಪು ಹತ್ತಿರ ಬಂದಾಗ ಬೇಕೆಂದೇ ಪ್ರಭುಪಾದರನ್ನು ನಿವಾರಿಸಿಕೊಂಡು ಅದು ಮುನ್ನಡೆಯಿತು. ಆದ್ರೆ ಅವರಲ್ಲೊಬ್ಬನು ಆ ಗುಂಪಿನ ಪ್ರತಿನಿಧಿಯಂತೆ ಪ್ರಭುಪಾದರ ಬಳಿಗೆ ಬಂದು ಹೇಳಿದನು, ನಾವು ಇನ್ನು ಮುಂದೆ ನಿಮ್ಮೊಂದಿಗೆ ವಾಯು ವಿವಾಹಕ್ಕೆ ಬರುವುದಿಲ್ಲ. ನಿಮ್ಮೊಂದಿಗೆ ಮಾತುಕತೆಯಿಂದ ಅತಿಯಾದ ವಾದ ಮತ್ತೆ ಟೀಕೆಗಳಷ್ಟೇ ಸೃಷ್ಟಿಯಾಗ್ತದೆ ಅಂತ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಭಾರತದಲ್ಲಿ ಅನೇಕ ಸಂತರಿದ್ದಾರೆ. ಅದಕ್ಕೆ ಪ್ರಭುಪಾದರು ಉತ್ತರಿಸ್ತಾರೆ, ನಾನೊಬ್ಬ ಪೊಲೀಸಿನವನು ಮತ್ತು ಕಳ್ಳನನ್ನು ಹಿಡಿಯುವುದು ನನ್ನ ಕೆಲಸ. ಕೆಲವು ದಿನಗಳ ಬಳಿಕ ಇದೇ ಗುಂಪು ಮತ್ತೆ ಪ್ರಭುಪಾದರೊಂದಿಗೆ ವಾಯು ವಿಹಾರದಲ್ಲಿ ಸೇರಿಕೊಳ್ತದೆ. ಚರ್ಚೆಗಳು ಮೊದಲಿನಂತೆಯೇ ಮುಂದುವರಿತಾ ಹೋಗ್ತದೆ. ಪ್ರಭುಪಾದರು ಕೆಲವು ಶಿಷ್ಯರು ಅಸಮಾಧಾನವು ಮುಂದುವರಿತು. ಕೆಲವು ಶಿಷ್ಯರಿಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆದ್ರೆ ಪ್ರಭುಪಾದರು ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಅಣ್ಣನಂತೆ ತಮ್ಮ ಮಿತ್ರರನ್ನೆಲ್ಲ ತಿದ್ದುತ್ತಾನೆ. ಪರಿಶುದ್ಧ ಕೃಷ್ಣ ಪ್ರಜ್ಞೆಯ ಬಗ್ಗೆ ಅವರಿಗೆ ಬೋಧಿಸುತ್ತಾ ಅವರು ಹರ್ಷಚಿತ್ತರಾಗಿರ್ತಾರೆ. ಪ್ರಭುಪಾದರು ಬೆಳಗಿನ ವೇಳೆ ಹಣ್ಣು ಹಂಪಲುಗಳ ಉಪಹಾರವನ್ನು ತೆಗೆದುಕೊಳ್ತಿದ್ರು. ಸುಮಾರು 11 ಗಂಟೆಯ ವೇಳೆಗೆ ಅವರು ಪಂಚೆ ಧರಿಸಿ ಮೊಗಸಾಲೆಯಲ್ಲಿ ಕುಳಿತುಕೊಳ್ತಿದ್ರು. ಅವರ ಸೇವಕನು ಸಾಸಿವೆ ಎಣ್ಣೆಯನ್ನು ಬಳಿದು ಅವರಿಗೆ ಮಾಲಿಸಿಯನ್ನು ಮಾಡ್ತಿದ್ರು. ಮಾಲಿಸಿನ ವೇಳೆಯಲ್ಲಿ ಅವರು ಸಾಮಾನ್ಯವಾಗಿ ಬೊಂಬಾಯಿಯ ಒಬ್ಬಿಬ್ಬರು ಭಕ್ತರೊಂದಿಗೆ ಮಾತನಾಡುತ್ತಾ ಅವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೂಡ ನೀಡುತ್ತಿದ್ರು. ಊಟದ ಬಳಿಕ ಅವರು 1-2 ಗಂಟೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ರು. ಆನಂತರ ಎದ್ದು 1 ಲೋಟ ಎಳನೀರು ಮತ್ತೆ ಕಬ್ಬಿನ ರಸ, ಒಂದ ಎಳನೀರು ಅಥವಾ ಕಬ್ಬಿನ ರಸ ಅದನ್ನು ಕುಡಿತಿದ್ರು. ಸಂಜೆ ಅತಿಥಿಗಳನ್ನೆಲ್ಲ ಭೇಟಿ ಆಗ್ತಿದ್ರು. ರಾತ್ರಿ ಸುಮಾರು 10 ಗಂಟೆಗೆ ಅವರು ಮಲಗ್ತಿದ್ರು. ಮುಂಜಾನೆ ಸುಮಾರು 1 ಗಂಟೆಗೆ ಅವರು ಎದ್ದೇಳ್ತಿದ್ರು. ಆಮೇಲೆ ಇಳಿ ಮೇಜಿನ ಹಿಂದೆ ಒಂದು ಗುಡಾರದಂತಹ ಸೊಳ್ಳೆ ಪರದೆಯ ಒಳಗೆ ಅವರು ಕೂತ್ಕೊಳ್ತಿದ್ರು. ಬೆಳಗಿನ ವಾಯು ವಿಹಾರದ ವೇಳೆಯ ತನಕ ಚೈತನ್ಯ ಚರಿತ್ರಾಮೃತದ ಭಾಷಾಂತರ ಮತ್ತು ಭಾವಾರ್ಥಗಳನ್ನು ಹೇಳಿ ಅವರು ಬರೆಸ್ತಿದ್ರು. ದೇವಾಲಯದ ನಿರ್ಮಾಣಕ್ಕಾಗಿ ಅನುಮತಿಯನ್ನು ಪಡೆದುಕೊಳ್ಳಿಕ್ಕೆ ರೂಪಿಸಬೇಕಾದ ಹೊಸ ಕಾರ್ಯತಂತ್ರಗಳು, ಅದರ ಬಗ್ಗೆ ಚರ್ಚಿಸಲು ಪ್ರಭುಪಾದರು ದಿನಕ್ಕೆ ಹಲವು ಬಾರಿ ಆ ಗಿರಿರಾಜ ಮತ್ತೆ ಇತರ ಮುಂಬಯಿಯ ನಿರ್ವಾಹಕರನ್ನು ಅವರು ಕರೆಸಿಕೊಳ್ತಿದ್ರು. ಆ ಬೊಂಬಾಯಿಯ ಮಿತ್ರರು ಪ್ರಭುಪಾದರನ್ನು ಭೇಟಿಯಾಗಲು ಬಂದಾಗ ಪ್ರಭುಪಾದರು ತಮ್ಮ ಮನೆಯ ಮೇಲಿನ ಅಂತಸ್ತಿನಲ್ಲಿ ಕುಳಿತು ಬಿಳಿಯ ದುಪ್ಪಟೆ ಮೇಲೆ ಕುಳಿತಾರೆ. ದಿಂಬಿಗೆ ಒರಗಿಕೊಂಡಿರ್ತಾರೆ. ಭಗವದ್ಗೀತೆಯ ಆ ತತ್ವ ಸಾರದ ಬಗ್ಗೆ ಪ್ರಚಾರದಲ್ಲಿ ತೊಡಗಿರುವುದನ್ನು ಅವರು ಕಾಣ್ತಿದ್ರು ಬಂದವರು. ಬೊಂಬಾಯಿಯ ಕೃಷ್ಣ ಪ್ರಜ್ಞೆಯನ್ನು ದೃಢವಾಗಿ ಸ್ಥಾಪಿಸಲು ನೆರವಾಗುವಂತೆ ಪ್ರಭುಪಾದಕರು ಅಲ್ಲಿ ಸಂದರ್ಶಕರನ್ನು ಎಲ್ಲ ವಿನಂತಿಸಿಕೊಳ್ತಾರೆ, ಕೋರ್ತಿದ್ರು. ಒಂದು ದಿನ ಮಾಲಿಸಿನ ವೇಳೆಯಲ್ಲಿ ಪ್ರಭುಪಾದರು ತಮ್ಮ ಶಿಷ್ಯನ ಬಳಿ ಗುಟ್ಟಾಗಿ ಹೀಗೆ ಹೇಳ್ತಾರೆ, ಬಹಳಷ್ಟು ಜನ ನನ್ನ ವಯಸ್ಸಿಗೆ ನಿವೃತ್ತರಾಗಿದ್ದಾರೆ. ಇನ್ನು ಮುಂದೆ ನಿರ್ವಹಣೆಯ ಭಾರ ಹೊರುವುದು ಕೂಡ ನನಗೆ ಇಷ್ಟ ಇಲ್ಲ. ನನಗೆ ಬರವಣಿಗೆಯಲ್ಲಿ ತೊಡಗಲು ಆಸೆ ಇದೆ. 6 ತಿಂಗಳ ಕಾಲ ಯಾವುದಾದ್ರೂ ಒಂದು ಏಕಾಂತ ಸ್ಥಳಕ್ಕೆ ಹೋಗಿ ಬಿಡ್ಬೇಕು ಅಂತ ಎಣಿಸ್ತಾ ಇದ್ದೇನೆ. ಅಲ್ಲಿ ನನಗೆ ಯಾರಾದ್ರೂ ತೊಂದರೆ ಮಾಡುವವರು ಯಾರೂ ಇರಬಾರ್ದು. ಅಂಚೆ ಸೌಕರ್ಯ ಕೂಡ ಇರಬಾರ್ದು. ಅಂತಹ ಯಾವುದಾದ್ರೂ ಜಾಗ ಈ ಜಗತ್ತಿನಲ್ಲಿ ಇದೆಯಾ ಅಂತ ಕೇಳ್ತಾರೆ. ಟೆಹರನಿಗೆ ಹೋಗ್ಬಹುದು ಎಂದು ಅವರ ಸೇವಕರು ಸಲಹೆ ನೀಡ್ತಾರೆ. ಪ್ರಭುಪಾದ ಆ ಬಗ್ಗೆ ಯೋಚಿಸ್ತಾರೆ. ನವ ವೃಂದಾವನ ಉತ್ತಮವೆಂದು ಹೇಳ್ತಾರೆ. ಬಳಿಕ ಅವರು ಮಹಾತ್ಮ ಗಾಂಧಿಯನ್ನು ಜ್ಞಾಪಿಸಿಕೊಂಡ್ರು. ಏಕೆಂದ್ರೆ ಗಾಂಧಿಯವರಿಗೆ ರಾತ್ರಿಯ ವೇಳೆಯೂ ನಿದ್ರೆ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಜನ ಸದಾ ಅವರ ಹಿಂದೆ ಬೀಳ್ತಿದ್ರು. ಹೀಗಾಗಿ ಅವರ ಪತ್ತೆಯಾಗದಂತೆ ಪ್ರಯಾಣ ಮಾಡ್ಲಿಕ್ಕೆ ಅವರಿಗೆ ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ಅದೇ ದಿನ ಪ್ಯಾರಿಸ್ನಿಂದ ಒಂದು ಪತ್ರ ಬಂತು. ಯುರೋಪಿನ ಇಸ್ಕಾನ್ನ ಕೇಂದ್ರಗಳಿಗೆ ಭೇಟಿ ನೀಡಲು ಭಗವಾನನ್ನು ಪ್ರಭುಪಾದರನ್ನು ಆಹ್ವಾನಿಸಿದ್ರು.
ಈ ಆಹ್ವಾನದಿಂದ ಪ್ರಭುಪಾದರು ಈಗ ನವಚೇತನ ಪಡೀತಾರೆ. ಅವ್ರು ಹೋಗಲು ನಿರ್ಧರಿಸ್ತಾರೆ. ಅವರ ಸೇವಕನನ್ನು ಕೇಳ್ತಾರೆ, ಇಂದು ಬೆಳಿಗ್ಗೆ ನೀವು ಯಾವ್ದಾದ್ರು ಏಕಾಂತ ಸ್ಥಳಕ್ಕೆ ಹೋಗಲು ಬಯಸ್ತೇನೆ ಎಂದು ಹೇಳಿದ್ರಲ್ಲ ಅಂತ. ಈಗ ಅವರ ಸೇವಕ ಒಬ್ಬ ಆ ರೀತಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಪ್ರಭುಪಾದರು ನಗ್ತಾರೆ. ಈ ಜನ್ಮದಲ್ಲಿ ಅದು ನನಗೆ ಸಾಧ್ಯವಿಲ್ಲ. ನಾನು ಸಂಚರಿಸುತ್ತಲೇ ಯುದ್ಧ ಭೂಮಿಯಲ್ಲಿ ಮಡಿಯುವುದು ಅದು ಒಳ್ಳೆಯದು. ಬೋಧನಾ ಯುದ್ಧ ಭೂಮಿಯಲ್ಲಿ ಮಡಿಯುವುದೇ ಶ್ರೇಯಸ್ಕರ ಅಲ್ಲವೇ ಅಂತ ಕೇಳ್ತಾರೆ. ವರ್ಷದಲ್ಲಿ ಒಂದೆರಡು ಸಲ ಜಗತ್ತಿನಾದ್ಯಂತ ಪ್ರಯಾಣ ಮಾಡುವುದು ಪ್ರಭುಪಾದರ ಪದ್ಧತಿ. ತಮ್ಮ ಗುರುವನ್ನು ಅವರು ವರ್ಣಿಸ್ತಾರೆ. ಅವರು ಬರೆದಿದ್ರು, ಹಿಂದೂಗಳಿಗೆ ಸಮುದ್ರವನ್ನು ದಾಟುವುದು ನಿಷಿದ್ಧ ಅಂತೇಳಿ, ಆದ್ರೆ ನೀವು ನಿಮ್ಮ ಭಕ್ತರನ್ನು ಸಮುದ್ರದಾಚೆಗೆ ಪ್ರಚಾರಕ್ಕೆಂದು ಕಳಿಸಿ ಅಂತೇಳಿ. ಹಿಂದೂಗಳು ತಮ್ಮ ಧರ್ಮಭೂಮಿಯಾದ ಭಾರತವನ್ನು ಬಿಟ್ಟು ಹೋಗಬಾರದೆಂದೇ ಎಂಬುದೇ ಸಮುದ್ರವನ್ನು ದಾಟಬಾರದೆಂಬುದೇ ನಿಷೇಧದ ಉದ್ದೇಶ. ಏಕೆಂದ್ರೆ ವಿದೇಶಗಳಿಗೆ ಹೋದ ಬಹುತೇಕ ಭಾರತೀಯರು ತಮ್ಮ ಸಂಸ್ಕೃತಿಯನ್ನೇ ತೊರೆದಿದ್ರು. ಅದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ಪ್ರಭುಪಾದರು ಮಗುವಾಗಿ ಇರುವಾಗ ಅವರ ಚಿಕ್ಕಪ್ಪಂದಿರಲ್ಲಿ ಒಬ್ಬರು ಹೇಳ್ತಾರೆ, ಈ ಮಗು ಮುಂದೆ ಲಂಡನ್ಗೆ ಹೋಗಿ ವಕೀಲನಾಗ್ಬೇಕು ಅಂತ ಸೂಚಿಸಿದಾಗ ಪ್ರಭುಪಾದರ ತಂದೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ಅವರು ಪಾಶ್ಚಿಮಾತ್ಯ ದೇಶದ ಪಾಪಕುಪ್ಪದಲ್ಲಿ ನನ್ನ ಮಗ ಬೀಳುವುದು ಬೇಡ, ನನಗೆ ಅದು ಇಷ್ಟ ಇಲ್ಲ. ವರ್ಷಗಳ ಬಳಿಕ ಪ್ರಭುಪಾದರು ಒಬ್ಬ ಪ್ರಚಾರಕರಾಗಿ ಪಾಪಿಗಳನ್ನು ಪರಿವರ್ತಿಸಲೆಂದೇ ಲಂಡನ್ನಿಗೆ ಹೋಗಿದ್ರು. ಈ ಕಾರಣಕ್ಕಾಗಿ ವೈಷ್ಣವನ್ನು ಸಂಚರಿಸಬೇಕು. ಯುರೋಪಿನ ಪ್ರವಾಸವನ್ನು ಪ್ರಾರಂಭಿಸುವ ಕೊಂಚ ಮೊದಲು ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಸೇರಿದ ಹಲವು ಭಕ್ತರಿಗೆ ವಿವರಿಸಿದ್ರು, ನೀವು ಸಹ ಯುವಕರಾಗಿರುವಾಗ ಸಂಚಾರ ಮತ್ತು ಪ್ರಚಾರದಲ್ಲಿ ತೊಡಗಬೇಕು. ನಿಮಗೆ ವಯಸ್ಸಾದ ಮೇಲೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪಕ್ವರಾದ ಬಳಿಕ ನೀವು ಮಾಯಾಪುರಕ್ಕೆ ಹಿಂತಿರುಗಿ ನಿವೃತ್ತರಾಗಿ ಕೇವಲ ಹರೇ ಕೃಷ್ಣ ಕೀರ್ತನೆಯಲ್ಲಿ ತೊಡಗುವುದು. ನನ್ನ ಮಟ್ಟಿಗೆ ಹೇಳುವುದಾದ್ರೆ ಅದು ನಾನು ಅಷ್ಟು ಪರಿಪಕ್ವ ಆಗಿಲ್ಲ ಅಂತ ಹೇಳ್ತಾರೆ. ಭಕ್ತರು ಕೆಲವು ಕ್ಷಣ ಮೌನ ಆದ್ರು. ಆನಂತರ ಒಬ್ಬ ಭಕ್ತನು ಧೈರ್ಯ ಮಾಡಿ ಹೇಳ್ತಾನೆ, ಆದ್ರೆ ಶೀಲ ಪ್ರಭುಪಾದ್ರೆ, ನೀವು ಪರಿಪಕ್ವ ಆಗಿರಲ್ಲವೆಂದು ನೀವೇ ಹೇಳುವುದಾದ್ರೆ ನಾವು ಎಂದಿಗಾದ್ರೂ ನಿವೃತ್ತರಾಗುವಷ್ಟು ವೃದ್ಧರು ಮತ್ತು ಪರಿಪಕ್ವರು ಆಗಿದ್ದೀವಿ ಎಂದು ಭಾವಿಸಲು ಸಾಧ್ಯವೇ ಅಂತೇಳಿ ಪ್ರಭುಪಾದರು ಹತ್ರ ಕೇಳ್ತಾರೆ. ಅದಕ್ಕೆ ಪ್ರಭುಪಾದರು ನಗ್ತಾರೆ. ನಕ್ಕು ಹೇಳ್ತಾರೆ, ಅದನ್ನು ನೀವೇ ನಿರ್ಧರಿಸಿಕೊಳ್ಬೇಕು, ನಾನಂತೂ ಪರಿಪಕ್ವ ಅಲ್ಲ ಅಂತ ಹೇಳ್ತಾರೆ. ತಮಾಲ ಕೃಷ್ಣ ಗೋಸ್ವಾಮಿ ಹೇಳಿದ್ರು, ಹಾಗಿದ್ರೆ ನಾವು ಸಹ ಎಂದಿಗೂ ನಿವೃತ್ತರಾಗುವಷ್ಟು ಪರಿಪಕ್ವರಾಗುವುದಿಲ್ಲ ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಓದ್ಲಿಕ್ಕೆ ಹರೇ ಕೃಷ್ಣ ಮಾತಾಜಿ, ನಾನು ಓದುದಾ? ಓದಿ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಕೊಟ್ಟಿಲ್ಲ. ಏಪ್ರಿಲ್ 18 ಯುರೋಪಿಗೆ ಹೋಗುವ ಮೊದಲು ಹೈದರಾಬಾದಿನಲ್ಲಿ 3 ದಿನಗಳ ಚಪ್ಪರದ ಉತ್ಸವದಲ್ಲಿ ಭಾಗವಹಿಸಬೇಕೆಂದು ದಕ್ಷಿಣ ಭಾರತದ ಭಕ್ತರು ನೀಡಿದ ಆಹ್ವಾನವನ್ನು ಪ್ರಭುಪಾದರು ಒಪ್ಪಿಕೊಂಡರು. ಅವರು ಹೈದರಾಬಾದಿನ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದು ಮೇಲೆ ಮಾಡಿ ಮತ್ತೆ ಕೂಡಲೇ ಪತ್ರಿಕಾ ವರದಿಗಾರರ ಒಂದು ಗುಂಪು ಸಂದರ್ಶನಕ್ಕಾಗಿ ಅವರನ್ನು ಕೋರಿತು. ಪ್ರಭುಪಾದರು ಒಪ್ಪಿದರು. ಪ್ರಭುಪಾದರು ತತ್ವ ಅದ್ವೈತವೇ ಅಥವಾ ದ್ವೈತವೇ ಎಂಬ ತಾತ್ವಿಕ ಪ್ರಶ್ನೆಯೊಂದಿಗೆ ಒಬ್ಬ ವರದಿಗಾರನು ಸಂದರ್ಶನವನ್ನು ಪ್ರಾರಂಭಿಸಿದನು. ದಕ್ಷಿಣ ಭಾರತದಲ್ಲಿ ವೈಷ್ಣವರ ಮತ್ತು ಶಂಕರಾಚಾರ್ಯರ ಅನುಯಾಯಿಗಳ ನಡುವೆ ಈ ತಾತ್ವಿಕ ಚರ್ಚೆ ಪುರಾತನ ಕಾಲದಿಂದ ಮುಂದುವರಿತಾ ಬಂದಿತ್ತು. ಒಬ್ಬ ಸಾಮಾನ್ಯ ಪತ್ರಿಕಾ ವರದಿಗಾರನು ಸಹ ಆ ತಾತ್ವಿಕ ಜಿಜ್ಞಾಸೆಯಲ್ಲಿ ಆಸಕ್ತನಾಗಿದ್ದನು. ಪ್ರಭುಪಾದರು ಆ ಪ್ರಶ್ನೆಯನ್ನು ಗೇಲಿ ಮಾಡಿದರು. ಅವರು ಹೇಳಿದರು, ಒಬ್ಬನು ದೈತಿಯೋ ಅದೈತಿಯೋ ಎಂಬಂತಹ ವಿಚಾರಗಳ ಬಗ್ಗೆ ಚರ್ಚಿಸಿ ಪ್ರಯೋಜನವೇನಿಲ್ಲ. ಅನ್ನಾದ್ ಭವಂತಿ ಭೂತಾನಿ ಎಂಬ ಕೃಷ್ಣನು ಹೇಳುತ್ತಾನೆ. ಅನ್ನ ಎಂದರೆ ಆಹಾರ ಧಾನ್ಯ. ಜನರಿಗೆ ಆಹಾರ ಧಾನ್ಯಗಳಿಲ್ಲದ ಮಳೆಯು ಆಹಾರ ಧಾನ್ಯವನ್ನು ಉತ್ಪಾದಿಸುತ್ತದೆ. ಯಜ್ಞವು ಮಳೆಯನ್ನು ಉತ್ಪಾದಿಸುತ್ತದೆ. ಆದ್ದರಿಂದ ಯಜ್ಞ ಮಾಡಿ ಸಮಾಜವನ್ನು 4 ವರ್ಣಗಳಾಗಿ ವಿಂಗಡಿಸಿ ನೀವು ದೈತಿಗಳಾದರೂ ಅದೈತಿಗಳಾದರೂ ನಿಮಗೆ ಆಹಾರ ಧಾನ್ಯಕ್ಕೆ ಬೇಕಲ್ಲವೇ? ಪ್ರಭುಪಾದರು ಇರುವ ಸ್ಥಳ ಮತ್ತು ಅವರ ಕಾರ್ಯಕ್ರಮಗಳ ಬಗ್ಗೆ ಅವರ ಕಾರ್ಯದರ್ಶಿಯು ಪ್ಯಾರಿಸ್ನಲ್ಲಿದ್ದ ಭಗವಾನನಿಗೆ ಸುದ್ದಿ ನೀಡುತ್ತಿದ್ದರು. ಏಪ್ರಿಲ್ 29 ಅಥವಾ 30 ತನಕ ನೀನು ನಮ್ಮನ್ನು ಇಲ್ಲಿ ಸಂಪರ್ಕಿಸಬಹುದು. ಆ ಬಳಿಕ ನಾವು ಮುಂಬೈಗೆ ಹೋಗಲಿದ್ದೇವೆ. ನೀನು ಸೂಚಿಸಿರುವ ಉತ್ಸವಗಳ ವಿಷಯ ಸೊಗಸಾಗಿದೆ. ಇಲ್ಲಿ 3 ದಿನಗಳ ಚಪ್ಪರದ ಉತ್ಸವ ನಡೆಯಿತು. ನಿನ್ನೆ ರಾತ್ರಿ ಸುಮಾರು 1,000 ಜನ ಬಂದಿದ್ದರು. ಅವರು ನಿಶಬ್ದವಾಗಿ ಕೂತು ಪ್ರಭುಪಾದರ ಪ್ರವಚನವನ್ನು ಆಲಿಸಿದರು. ಅನಂತರ ಶೀಲ ಪ್ರಭುಪಾದರ ಆಶೀರ್ವಾದದ ಪಡೆಯಲು ಮುನ್ನುಗ್ಗಿ ಬಂದರು. ಭಕ್ತರು ವಿಗ್ರಹಗಳನ್ನು ವೇದಿಕೆಯ ಮೇಲಿಟ್ಟಿದ್ದರು. ಅಲ್ಲಿ
ವ್ಯಾಸ ವ್ಯಾಸ ವ್ಯಾಸನಾಸನವೂ ಇತ್ತು. ಅತಿಥಿಗಳಿಗೆ ಬೇಕಾದಷ್ಟು ಪ್ರಸಾದದ ವ್ಯವಸ್ಥೆಯೂ ಇತ್ತು. ಏಪ್ರಿಲ್ 25 ಹೈದರಾಬಾದಿನಿಂದ ಪ್ರಭುಪಾದರು ತಿರುಪತಿಗೆ ವಿಮಾನದಲ್ಲಿ ಹೋದರು. ಅಲ್ಲಿನ ತಿರುಮಲಗಿರಿಯ ಮೇಲೆ ಭಾರತದಲ್ಲಿ ಅತ್ಯಂತ ಶ್ರೀಮಂತವಾದ ದೇವಾಲಯವಿದೆ. ಅಲ್ಲಿ ಬಾಲಾಜಿ ಎಂಬ ಹೆಸರಿನ ವಿಷ್ಣುವಿನ ಮೂರ್ತಿ ಇದೆ. ದೇವಾಲಯದ ನಿರ್ವಾಹಕರು ಶೀಲಾ ಪ್ರಭುಪಾದ ಮತ್ತು ಅವರ ತಂಡವನ್ನು ಗೌರವಧರಗಳೊಂದಿಗೆ ಬರಮಾಡಿಕೊಂಡರು. ಬೆಟ್ಟದ ಮೇಲಿನ 2 ಕುಟೀರಗಳಲ್ಲಿ ಅವರ ವಸತಿಗೆ ಏರ್ಪಾಡು ಮಾಡಿದರು. ದೇವಾಲಯದ ನೇಮದಂತೆ ದೇವರ ದರ್ಶನಕ್ಕೆಂದು ಬರುವ ಜನ ಸಾಲಾಗಿ ನಿಲ್ಲಬೇಕು. ಪ್ರತಿದಿನ ಸುಮಾರು 15,000 ಜನ ದೇವಾಲಯಕ್ಕೆ ಬರುತ್ತಿದ್ದರು. ಅವರಿಗೆ ಕೆಲವು ಗಳಿಗೆಗಳ ದೇವರ ದರ್ಶನ ಮಾತ್ರ ಲಭಿಸುತ್ತಿತ್ತು. ಹಿಂದೂಗಳಲ್ಲದವರಿಗೆ ಸಾಮಾನ್ಯವಾಗಿ ದೇವಾಲಯದೊಳಕ್ಕೆ ಪ್ರವೇಶಾವಕಾಶ ಇರಲಿಲ್ಲ. ಆದರೆ ಶೀಲ ಪ್ರಭುಪಾದ ಮತ್ತು ಅವರ ಶಿಷ್ಯರಿಗೆ ಬಾಲಾಜಿ ಖಾಸಗಿ ದರ್ಶನದ ವಿಶೇಷ ಗೌರವ ದೊರೆಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ವರದ ಹೆಗ್ಡೆ ಮಾತಾಜಿ, ವರದ ಹೆಗ್ಡೆ ಮಾತಾಜಿ ಓದಿ. ನಾನು ಲಕ್ಷ್ಮೀ PM. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಓದಿ. ನಾನು ಓದ್ಲಾ ಮಾತಾಜಿ ಹಂಗಾರೆ? ಗರ್ಭಗುಡಿಯ ದ್ವಾರದ ಇಕ್ಕೆಲಗಳಲ್ಲಿ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರ ದೊಡ್ಡ ಪ್ರತಿಮೆಗಳಿವೆ. ಗರ್ಭಗುಡಿಯ ಒಳಗೆ ದೇವರ ಪ್ರತಿಮೆ ಇದೆ. ದೇವಾಲಯದ ಒಳಗೆ ಗೋಡೆಗಳಿಗೆ ಸಿಕ್ಕಿಸಿದ ಅಥವಾ ಪೂಜಾರಿಗಳು ಕೈಯಲ್ಲಿ ಹಿಡಿದ ದಿವೆಟ್ಟಿಗೆಗಳ ಮೆಳಕು ಮಾತ್ರ ಇರುತ್ತದೆ. ದೇವರ ಎದುರಿಗೆ ಬಂದಾಗ ಯಾತ್ರಾರ್ಥಿಗಳಲ್ಲಿ ಅನೇಕರು ಸಂಪ್ರದಾಯದಂತೆ ಗೋವಿಂದ ಎಂದು ಕೂಗುತ್ತಾರೆ. ಆದರೆ ಪ್ರಭುಪಾದರು ಪ್ರವೇಶಿಸುತ್ತಾ ಹಾಡಿದರು, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಆ ಬಳಿಕ ಪ್ರಭುಪಾದರು ತಮ್ಮ ಕುಟೀರದಲ್ಲಿ ಭಕ್ತರಿಗೆ ಹೇಳಿದರು, ಸಾಮಾನ್ಯ ಜನರಿಗೆ ಇಂದಿಗೂ ದೇವರ ಆಕರ್ಷಣೆ ಇದೆ ಎನ್ನಲು ಬಾಲಾಜಿಯನ್ನು ನೋಡಲು. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಮೇಲ್ ಮಾಡ್ಬೇಕು ಮಾತಾಜಿ. ಜನರಿಗೆ ಇಂದು ದೇವರ ಆಕರ್ಷಣೆ ಇದೆ ಎನ್ನಲು ಬಾಲಾಜಿಯನ್ನು ನೋಡಲು ಬರುತ್ತಿರುವ ಲಕ್ಷಾಂತರ ಜನರೇ ನಿದರ್ಶನ. ಸರ್ಕಾರದ ಅಪಪ್ರಚಾರದಿಂದ ಇದನ್ನು ತಡೆಯಲು ಸಾಧ್ಯವಾಗಿಲ್ಲ. ಬಹುಪಾಲು ಜನ ತಮ್ಮ ಪ್ರಾಪಂಚಿಕ ಕಷ್ಟ ನಷ್ಟಗಳಿಂದ ಪಾರಾಗಲು ಅಥವಾ ಹಣ ಗಳಿಸಲು ದೇವರಲ್ಲಿಗೆ ಹೋಗುತ್ತಿರಬಹುದು. ಆದರೂ ಅವರು ಗೋವಿಂದ ಎಂಬ ಪುಣ್ಯ ನಾಮವನ್ನು ಸ್ಮರಿಸುತ್ತಾರೆ. ಇಲ್ಲಿನ ದೇವರನ್ನು ಬಾಲಾಜಿ ಎಂದು ಏಕೆ ಕರೆಯುತ್ತಾರೆಂದು ಭಕ್ತನೊಬ್ಬನು ಕೇಳಿದನು. ಪ್ರಭುಪಾದರು ಹೇಳಿದರು, ಬಾಲಾಜಿ ಎಂದರೆ ಮಗುವೆಂದು ಅರ್ಥ. ಗೊಲ್ಲ ಬಾಲಕನಾಗಿದ್ದಾಗಿನ ಕೃಷ್ಣ ವೈಕುಂಠದ ರೂಪದಲ್ಲಿ ಇರುವವನಲ್ಲ. ಪ್ರಭುಪಾದರು ಕುಟೀರದಲ್ಲಿ ಇದ್ದುಕೊಂಡೇ ದೇವರ ಪ್ರಸಾದವನ್ನು ಸ್ವೀಕರಿಸಲು ಇಷ್ಟಪಟ್ಟರು. ನವವೃಂದಾವನದಲ್ಲಿ ಇಲ್ಲಿರುವಂತಹ ಕುಟೀರಗಳನ್ನು ಕಟ್ಟಬೇಕು ಮತ್ತು ಬಾಲಾಜಿಯ ದೇವಾಲಯದಲ್ಲಿರುವಂತೆ ಬಂಗಾರದ ಗೋಪುರ ಮತ್ತು ಯಾತ್ರಾರ್ಥಿಗಳಿಗೆ ಅನೇಕ ಸೌಕರ್ಯಗಳಿರುವಂತಹ ದೇವಾಲಯಗಳನ್ನು ಇಸ್ಕಾನ್ ಸಹ ಕಟ್ಟಬೇಕೆಂದು ಅವರು ಸೂಚಿಸಿದರು. ಒಂದು ದಿನ ತಿರುಪತಿ ದೇವಾಲಯದ ಅಧಿಕಾರಿಯೊಬ್ಬನು ಪ್ರಭುಪಾದರನ್ನು ಭೇಟಿಯಾಗಲು ಬಂದಾಗ ದೇವಾಲಯವು ಒಂದು ತಿಂಗಳಿಗೆ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸುತ್ತದೆ ಎಂದು ಹೇಳಿದನು. ದೇವಾಲಯದ ಆದಾಯವನ್ನು ಹೇಗೆ ಖರ್ಚು ಮಾಡಲಾಗುತ್ತಿದೆ ಎಂದು ಪ್ರಭುಪಾದರು ಕೇಳಿದರು. ಬಹಳಷ್ಟು ಹಣವನ್ನು ಕಟ್ಟಡಗಳ ನವೀಕರಣಕ್ಕಾಗಿ ಬಳಸಲಾಗುತ್ತಿದೆ ಎಂದು ಪೂಜಾರಿಯು ಹೇಳಿದನು. ಅದು ಒಳ್ಳೆಯದೇ, ಆದರೂ ಕೃಷ್ಣನ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡಲು ಯತ್ನಿಸಿದರೆ ಇನ್ನೂ ಉತ್ತಮವೆಂದು ಪ್ರಭುಪಾದರು ಸೂಚಿಸಿದರು. ಅವರು ಹೀಗೆಂದರು, ಬಾಲಾಜಿ ಎಂದರೆ ಕೃಷ್ಣ. ಅವನು ಸಂದೇಶವು ಪ್ರಸಾರವಾಗಬೇಕು. ಅವನು ನಮಗೆ ಬೋಧಿಸಲೆಂದು ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದನು. ಓದ್ಬೇಕಾ ಮಾತಾಜಿ ಮುಂದೆ? ಓದಿ, ಒಂದೇ 2 ಪ್ಯಾರ ಇರೋದು, ಅದನ್ನು ಓದಿದೆ. ಪ್ರಭುಪಾದರು ಮುಂದುವರಿದು ಪೂಜಾರಿಗೆ ಹೇಳಿದರು, ಲಂಡನ್ನಿನಲ್ಲಿ ಅನೇಕ ಹಳೆಯ ಚರ್ಚ್ಗಳಿವೆ, ಆದರೆ ಯಾರೂ ಅವುಗಳನ್ನು ಉಪಯೋಗಿಸುತ್ತಿಲ್ಲ. ಪ್ರಚಾರವಿಲ್ಲದೆ ದೇವಾಲಯವನ್ನು ಚೇತನವನ್ನು ಉಳಿಸಿಕೊಳ್ಳಲು ಸಾಧ್ಯವೇ? ತಾವು ಇನ್ನೊಂದು ದೇವಾಲಯವನ್ನು ನಿರ್ಮಿಸುತ್ತಿರುವುದಾಗಿಯೂ ಅಲ್ಲಿ ಪಂಚೋಪಾಸನೆಯನ್ನು ಮಾಯಾವಾದಿಗಳಾದ ಶಂಕರಾಚಾರ್ಯರು ಹೇಳಿದಂತೆ ಪೂಜೆಗಾಗಿ 5 ದೇವತಾ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುವುದಾಗಿಯೂ ಪೂಜಾರಿಯು ಜಂಬೆ ಕೊಚ್ಚಿಕೊಂಡರು. ಪ್ರಭುಪಾದರು ಆಶ್ಚರ್ಯಗೊಂಡು ಹೇಳಿದರು, ರಾಮಾನುಜರು ನಿಮ್ಮ ಮುಖಂಡರು, ಅವರೆಂದು ಪಂಚೋಪಾಸನೆಗೆ ಸಲಹೆ ನೀಡಿರಲಿಲ್ಲವಲ್ಲ. ತಿರುಪತಿಯಲ್ಲಿದ್ದ 2 ದಿನಗಳಲ್ಲಿ ಪ್ರಭುಪಾದರು ಪ್ರತಿನಿತ್ಯ 3-4 ಬಾರಿ ಬಾಲಾಜಿಯ ದರ್ಶನಕ್ಕೆ ಹೋದರು. ಅವರು ಹೋದಾಗಲೆಲ್ಲ ಪೂಜಾರಿಗಳು ಗರ್ಭಗುಡಿಯನ್ನು ತೆರವು ಮಾಡಿಸಿ ಪ್ರಭುಪಾದರು ಏಕಾಂತದಲ್ಲಿ ದೇವರ ದರ್ಶನ ಪಡೆಯಲು ಅನುಕೂಲ ಮಾಡಿಕೊಟ್ಟರು. ದಿವಟ್ಟಿಗೆಗಳ ಬೆಳಕಿನಲ್ಲಿ ಆಭರಣ ಅಲಂಕೃತನಾಗಿ ದಿವ್ಯ ಶೋಭೆಯಿಂದ ಕಂಗೊಳಿಸುತ್ತಿದ್ದ ಬಾಲಾಜಿಯನ್ನು ಪ್ರಭುಪಾದರು ತೃಪ್ತಿಯಾಗುವಷ್ಟು ಕಾಲ ನೋಡಲು ಅಲ್ಲಿ ಅವಕಾಶ ಒದಗಿಸಲಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಏಪ್ರಿಲ್ 18 ಅಲ್ಲಿ ಯುರೋಪಿಗೆ ಹೋಗುವ ಮೊದಲು ಹೈದರಾಬಾದ್ನಲ್ಲಿ ಅವರು 3 ದಿನ ಅಲ್ಲಿ ಚಪ್ಪರದ ಉತ್ಸಾಹ ಹೇಳಿ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಇಲ್ಲಿ ದಕ್ಷಿಣ ಭಾರತದ ಭಕ್ತರು ನೀಡಿದ ಆಹ್ವಾನವನ್ನು ಪ್ರಭುಪಾದರು ಒಪ್ಪಿಕೊಳ್ತಾರೆ. ಅವರು ಹೈದರಾಬಾದಿನ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದ
ಕೂಡಲೇ ಪತ್ರಿಕಾ ವರದಿಗಾರರು ಬಂದು ಒಂದು ಗುಂಪು ಸಂದರ್ಶನಕ್ಕಾಗಿ ಅವರನ್ನು ಕೊಡ್ತದೆ. ಅದಕ್ಕೆ ಪ್ರಭುಪಾದರು ಹೋಗ್ತಾರೆ. ಪ್ರಭುಪಾದರ ತತ್ವವು ಅದ್ವೈತವೇ ಅಥವಾ ದ್ವೈತವೇ ಎಂಬ ತಾತ್ವಿಕ ಪ್ರಶ್ನೆಯೊಂದಿಗೆ ಒಬ್ಬ ವರದಿಗಾರ ಸಂದರ್ಶನವನ್ನು ಪ್ರಾರಂಭಿಸ್ತಾನೆ. ದಕ್ಷಿಣ ಭಾರತದಲ್ಲಿ ವೈಷ್ಣವರು ಮತ್ತು ಶಂಕರಾಚಾರ್ಯರ ಅನುಯಾಯಿಗಳ ನಡುವೆ ಈ ತಾತ್ವಿಕ ಚರ್ಚೆ ಪುರಾತನ ಕಾಲದಿಂದ ಕೂಡ ಅದು ಮುಂದುವರಿಯುತ್ತಾ ಬಂದಿತ್ತು. ಒಬ್ಬ ಸಾಮಾನ್ಯ ಪತ್ರಿಕಾ ವರದಿಗಾರರು ಸಹ ಈ ತಾತ್ವಿಕ ಜಿಜ್ಞಾಸೆಯಲ್ಲಿ ಅವರು ಆಸಕ್ತರಾಗಿದ್ರು. ಈಗ ಈ ಪ್ರಶ್ನೆಯನ್ನು ಪ್ರಭುಪಾದರು ಗೇಲಿ ಮಾಡಿದ್ರು. ಅವರು ಹೇಳಿದ್ರು, ಒಬ್ಬನು ದ್ವೈತಿಯೋ ಅದ್ವೈತಿಯೋ ಎಂಬಂತಹ ವಿಚಾರಗಳ ಬಗ್ಗೆ ಚರ್ಚಿಸಿ ಪ್ರಯೋಜನ ಏನು? ಅನ್ನ ಭವಂತಿ ಭೂತಾನಿ ಎಂದು ಕೃಷ್ಣನು ಹೇಳ್ತಾನೆ. ಅನ್ನ ಎಂದರೆ ಆಹಾರ ಧಾನ್ಯ. ಜನರಿಗೆ ಆಹಾರ ಧಾನ್ಯಗಳಿಲ್ಲ. ಮಳೆಯು ಆಹಾರ ಧಾನ್ಯಗಳನ್ನು ಉತ್ಪಾದಿಸ್ತದೆ, ಯಜ್ಞ ಮಳೆಯನ್ನು ಉತ್ಪಾದಿಸ್ತದೆ. ಆದ್ದರಿಂದ ಯಜ್ಞ ಮಾಡಿ ಸಮಾಜವನ್ನು 4 ವರ್ಣಗಳಾಗಿ ವಿಂಗಡಿಸಿ ನೀವು ದ್ವೈತಿಗಳಾದ್ರು ಅದ್ವೈತಿಗಳಾದ್ರು ನಿಮಗೆ ಆಹಾರ ಧಾನ್ಯ ಬೇಕೇ ಬೇಕಲ್ಲವಾ ಅಂತ ಹೇಳಿ ಕೇಳ್ತಾರೆ. ಪ್ರಭುಪಾದರು ಇರುವ ಸ್ಥಳ ಮತ್ತು ಅವರ ಕಾರ್ಯಕ್ರಮಗಳ ಬಗ್ಗೆ ಅವರ ಕಾರ್ಯದರ್ಶಿ ಪ್ಯಾರಿಸ್ ನಲ್ಲಿ ಇದ್ದ ಭಗವಾನ್ನಿಗೆ ಇದರ ಸುದ್ದಿಯನ್ನು ನೋಡ್ತಾರೆ. ಏಪ್ರಿಲ್ 29, 30 ತನಕ ನೀನು ನಮ್ಮನ್ನು ಇಲ್ಲಿ ಸಂಪರ್ಕಿಸಬಹುದು. ಈ ಬಳಿಕ ನಾವು ಬೊಂಬಾಯಿಗೆ ಹೋಗಲಿದ್ದೇವೆ. ಇನ್ನು ನೀನು ಸೂಚಿಸಿರುವ ಉತ್ಸಾಹಗಳ ವಿಷಯ ಅದು ತುಂಬಾ ಸೊಗಸು ಇದೆ. ಇನ್ನು 3 ದಿನಗಳ ಚಪ್ಪರದ ಉತ್ಸಾಹ ನಡೆಯಿತು. ನಿನ್ನೆ ರಾತ್ರಿ ಸುಮಾರು 1,000 ಜನ ಬಂದಿದ್ರು. ಅಲ್ಲಿ ನಿಶಬ್ದವಾಗಿ ಕೂತು ಪ್ರಭುಪಾದ್ರ ಪ್ರವಚನವನ್ನು ಆಲಿಸಿದ್ರು. ಪ್ರಭುಪಾದ್ರ ಪ್ರವಚನವನ್ನು ಎಲ್ಲರೂ ಕೇಳ್ತಿದ್ರು ನಿಶಬ್ದವಾಗಿ. ಅನಂತರ ಶೀಲ ಪ್ರಭುಪಾದರು ಅವರಿಗೆ ಆಶೀರ್ವಾದವನ್ನು ಪಡೆಯಲು ಮುನ್ನುಗ್ಗಿ ಬಂದ್ರು. ಶೀಲ ಪ್ರಭುಪಾದ್ರ ಆಶೀರ್ವಾದವನ್ನು ಪಡಿಬೇಕಂತ ಎಲ್ಲರೂ ಬರ್ತಾರೆ. ಭಕ್ತರು ವಿಗ್ರಹಗಳನ್ನು ವೇದಿಕೆಯ ಮೇಲೆ ಇಟ್ಟರು. ಅಲ್ಲಿ ವ್ಯಾಸಾಸನವೂ ಕೂಡ ಇತ್ತು. ಅತಿಥಿಗಳಿಗೆ ಬೇಕಾದಷ್ಟು ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಏಪ್ರಿಲ್ 25 ಹೈದರಾಬಾದಿನಿಂದ ಪ್ರಭುಪಾದರು ತಿರುಪತಿಗೆ ವಿಮಾನದಲ್ಲಿ ಹೋಗ್ತಾರೆ. ಅಲ್ಲಿನ ತಿರುಮಲಗಿರಿಯ ಮೇಲೆ ಭಾರತದಲ್ಲಿ ಅತ್ಯಂತ ಶ್ರೀಮಂತವಾದ ದೇವಾಲಯಗಳು ಇದೆ. ಅಲ್ಲಿ ಬಾಲಾಜಿ ಎಂಬ ಹೆಸರಿನ ವಿಷ್ಣುವಿನ ಮೂರ್ತಿ ಕೂಡ ಇದೆ ತಿರುಪತಿಯಲ್ಲಿ. ದೇವಾಲಯದ ನಿರ್ವಾಹಕರು ಶೀಲ ಪ್ರಭುಪಾದ್ ಮತ್ತು ಅವರ ತಂಡವನ್ನು ಗೌರವ ಆಧಾರಗಳಿಂದ ಬರಮಾಡಿಕೊಳ್ತಾರೆ. ಬೆಟ್ಟದ ಮೇಲಿನ 2 ಕುಟೀರಗಳಲ್ಲಿ ಅವರ ವಸತಿ ಏರ್ಪಾಡು ಮಾಡ್ತಾರೆ. ದೇವಾಲಯದ ನಿಯಮದಂತೆ ದೇವರ ದರ್ಶನಕ್ಕೆಂದು ಬರುವ ಜನ ಅಲ್ಲಿ ಸಾಲಾಗಿ ನಿಲ್ಬೇಕು. ಪ್ರತಿದಿನ ಸುಮಾರು 15,000 ಜನ ದೇವಾಲಯಕ್ಕೆ ಬರ್ತಿದ್ರು. ಅವರಿಗೆ ಕೆಲವು ಗಳಿಗೆಗಳಲ್ಲಿ ದೇವರ ದರ್ಶನ ಮಾತ್ರ ಲಭಿಸ್ತಿತ್ತು. ಹಿಂದೂಗಳಲ್ಲದವರಿಗೆ ಸಾಮಾನ್ಯವಾಗಿ ದೇವಾಲಯದ ಒಳಗೆ ಪ್ರವೇಶ ಅವಕಾಶ ಇರ್ತಿರ್ಲಿಲ್ಲ. ಆದ್ರೆ ಶೀಲ ಪ್ರಭುಪಾದ್ ಮತ್ತು ಅವರ ಶಿಷ್ಯರಿಗೆ ಬಾಲಾಜಿಯ ಖಾಸಗಿ ದರ್ಶನದ ವಿಶೇಷ ಗೌರವ ಅಲ್ಲಿ ದೊರೆಯಿತು. ಗರ್ಭಗುಡಿಯ ದ್ವಾರದ ಇಕ್ಕೆಲಗಳಲ್ಲಿ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯ ಅವರ ದೊಡ್ಡ ಪ್ರತಿಮೆಗಳು ಇತ್ತು. ಗರ್ಭಗುಡಿಯ ಒಳಗೆ ದೇವರ ಪ್ರತಿಮೆ ಇದೆ. ದೇವಾಲಯದ ಒಳಗೆ ಗೋಡೆಗೆ ಸಿಕ್ಕಿಸಿದ ಅಥವಾ ಪೂಜಾರಿಗಳು ಕೈಯಲ್ಲಿ ಹಿಡಿದ ದೀವಾಟಿಕೆಗಳ ಆ ಬೆಳಕು ಮಾತ್ರ ಇರ್ತದೆ. ದೇವರ ಎದುರಿಗೆ ಬಂದಾಗ ಯಾತ್ರಾರ್ಥಿಗಳು ಅನೇಕರು ಸಂಪ್ರದಾಯದಂತೆ ಗೋವಿಂದ ಅಂತ ಹೇಳಿ ಕೂಗ್ತಾರೆ. ಆದ್ರೆ ಪ್ರಭುಪಾದರು ಪ್ರವೇಶಿಸುತ್ತಾ ಹಾಡಿದ್ರು ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳಿ ಅವರು ಹಾಡ್ತಾರೆ. ಆ ಬಳಿಕ ಪ್ರಭುಪಾದರು ತಮ್ಮ ಕುಟೀರದಲ್ಲಿ ಭಕ್ತರಿಗೆ ಹೇಳ್ತಾರೆ, ಸಾಮಾನ್ಯ ಜನರಿಗೂ ದೇವರ ಆಕರ್ಷಣೆ ಇದೆ ಎನ್ನಲು ಬಾಲಾಜಿಯನ್ನು ನೋಡಲು ಬರುತ್ತಿರುವ ಲಕ್ಷಾಂತರ ಜನರ ನಿರ್ದೇಶನ. ಸರಕಾರದ ಅಪಪ್ರಚಾರದಿಂದ ಇದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಬಹುಪಾಲು ಜನ ತಮ್ಮ ಪ್ರಾಪಂಚಿಕ ಈ ಕಷ್ಟ ನಷ್ಟ ಇವುಗಳಿಂದ ಪಾರಾಗ್ಲಿಕ್ಕೆ ಅಥವಾ ಹಣ ಗಳಿಸ್ಬೇಕು ಅಂತೇಳಿ ದೇವರಲ್ಲಿಗೆ ಹೋಗ್ತಿರ್ಬೋದು. ಆದ್ರೂ ಅವರು ಗೋವಿಂದ ಎಂಬ ಪುಣ್ಯನಾಮವನ್ನು ಅಲ್ಲಿ ಸ್ಮರಿಸ್ತಾರೆ. ಇಲ್ಲಿ ದೇವರನ್ನು ಬಾಲಾಜಿ ಎಂದು ಏಕೆ ಕರೀತಾರೆ ಎಂದು ಭಕ್ತನೊಬ್ಬನು ಕೇಳ್ತಾನೆ. ಆಗ ಪ್ರಭುಪಾದರು ಹೇಳ್ತಾರೆ, ಬಾಲಾಜಿ ಎಂದ್ರೆ ಮಗು ಎಂದು ಅರ್ಥ. ಗೊಲ್ಲ ಬಾಲಕನಾಗಿದ್ದಾಗ ಶ್ರೀ ಕೃಷ್ಣ ವೈಕುಂಠದ ರೂಪದಲ್ಲಿ ಇರುವವನಲ್ಲ. ಪ್ರಭುಪಾದರು ಕುಟೀರದಲ್ಲಿ ಇದ್ದುಕೊಂಡೇ ದೇವರ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಡ್ತಾರೆ. ನವವೃಂದಾವನದಲ್ಲಿ ಇಲ್ಲಿರುವಂತಹ ಕುಟೀರಗಳನ್ನು ಕಟ್ಟಬೇಕು ಅಂತ ಹೇಳಿ ಅಂತಹ ಕುಟೀರಗಳನ್ನು ನವವೃಂದಾವನದಲ್ಲಿ ಕೂಡ ಕಟ್ಟಬೇಕು ಮತ್ತು ಬಾಲಾಜಿಯ ದೇವಾಲಯದಲ್ಲಿರುವಂತೆ ಆ ಬಂಗಾರದ ಗೋಪುರ ಮತ್ತು ಯಾತ್ರಾರ್ಥಿಗಳಿಗೆ ಅನೇಕ ಸೌಕರ್ಯಗಳಿರುವಂತಹ ದೇವಾಲಯಗಳನ್ನು ಇಸ್ಕಾನ್ ಸಹ ಕಟ್ಟಬೇಕೆಂತ ಅವರಲ್ಲಿ ಸೂಚಿಸ್ತಾರೆ. ಒಂದು ದಿನ ತಿರುಪತಿ ದೇವಾಲಯದ ಅಧಿಕಾರಿಯೊಬ್ಬನು ಪ್ರಭುಪಾದರನ್ನು ಭೇಟಿಯಾಗಲು ಬಂದಾಗ ದೇವಾಲಯವು 1 ತಿಂಗಳಿಗೆ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸುತ್ತದೆ ಅಂತ ಹೇಳ್ತಾರೆ.
ದೇವಾಲಯದ ಆದಾಯವನ್ನು ಹೇಗೆ ಖರ್ಚು ಮಾಡಲಾಗ್ತಿದೆ ಅಂತ ಪ್ರಭುಪಾದರು ಕೇಳ್ತಾರೆ. ಆಗ ಬಹಳಷ್ಟು ಹಣವನ್ನು ಕಟ್ಟಡಗಳ ನವೀಕರಣಕ್ಕಾಗಿ ಬಳಸಲಾಗ್ತಿದೆ ಅಂತ ಹೇಳಿ ಪೂಜಾರಿ ಒಬ್ಬ ಹೇಳ್ತಾನೆ. ಅಲ್ಲಿ ಅದು ಒಳ್ಳೆಯದೇ ಆದ್ರೂ ಕೃಷ್ಣನ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡಲು ಯತ್ನಿಸಿದರೆ ಇನ್ನೂ ಉತ್ತಮ ಅಲ್ಲ ಅಂತ ಹೇಳಿ ಪ್ರಭುಪಾದರಲ್ಲಿ ಸೂಚಿಸ್ತಾರೆ. ಆಗ ಅವರು ಹೇಳ್ತಾರೆ, ಬಾಲಾಜಿ ಅಂದ್ರೆ ಕೃಷ್ಣ, ಅವನ ಸಂದೇಶವು ಪ್ರಸಾರವಾಗ್ಬೇಕು. ಅವನು ನಮ್ಗೆ ಬೋಧಿಸಲೆಂದೇ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದ್ದಾನೆ ಅಂತ ಹೇಳಿ ಪ್ರಭುಪಾದರು ಮುಂದುವರೆದು ಪೂಜಾರಿಗೆ ಹೇಳ್ತಾರೆ, ಲಂಡನ್ ನಲ್ಲಿ ಅನೇಕ ಚರ್ಚುಗಳಿದೆ, ಹಳೆದಳೆದು, ಆದ್ರೆ ಯಾರು ಅವುಗಳನ್ನು ಉಪಯೋಗಿಸ್ತಿಲ್ಲ. ಪ್ರಚಾರವಿಲ್ಲದೆ ದೇವಾಲಯದ ಆ ಚೇತನವನ್ನು ಉಳಿಸಿಕೊಳ್ಳಲು ಸಾಧ್ಯವೇ? ತಾವು ಇನ್ನೊಂದು ದೇವಾಲಯಗಳನ್ನು ನಿರ್ಮಿಸುತ್ತಿರುವುದಾಗಿ ಅಲ್ಲಿ ಪಂಚ ಉಪಾಸನೆಯನ್ನು ಅಂದ್ರೆ ಮಾಯಾವಾದಿಗಳಾದ ಶಂಕರಾಚಾರ್ಯರು ಹೇಳಿದಂತೆ ಪೂಜೆಗಾಗಿ ಆ 5 ದೇವತಾ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಿರುವುದಾಗಿಯೂ ಪೂಜಾರಿಯು ಜಂಬ ಕೊಚ್ಚಿಕೊಂಡಿದ್ದ. ಪ್ರಭುಪಾದರು ಆಶ್ಚರ್ಯಗೊಂಡು ಹೇಳಿದ್ರು, ರಾಮಾನುಜರು ನಿಮ್ಮ ಮುಖಂಡರು, ಅವರೆಂದೂ ಪಂಚೋಪಾಸನೆಗೆ ಸಲಹೆ ನೀಡಿರ್ಲಿಲ್ಲವಲ್ಲ ಅಂತ ಹೇಳ್ತಾರೆ. ತಿರುಪತಿಯಲ್ಲಿದ್ದ 2 ದಿನಗಳಲ್ಲಿ ಪ್ರಭುಪಾದರು ಪ್ರತಿನಿತ್ಯ 3-4 ಬಾರಿ ಬಾಲಾಜಿಯ ದರ್ಶನಕ್ಕೆ ಹೋಗ್ತಾರೆ. ಅವರು ಹೋದಾಗ್ಲೆಲ್ಲ ಅವರ ಪೂಜಾರಿಗಳು ಗರ್ಭಗುಡಿಯನ್ನು ತೆರವು ಮಾಡಿಸ್ತಾರೆ. ಪ್ರಭುಪಾದರು ಏಕಾಂತದಲ್ಲಿ ದೇವರ ದರ್ಶನ ಪಡೆಯಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ. ದೀವಟಿಗೆಯ ಬೆಳಕಿನಲ್ಲಿ ಆಭರಣ ಅಲಂಕೃತವಾಗಿ ದಿವ್ಯ ಶೋಭೆಯಿಂದ ಕಂಗೊಳಿಸಿದ್ದ ಬಾಲಾಜಿಯನ್ನು ಪ್ರಭುಪಾದರು ತೃಪ್ತಿ ಆಗಷ್ಟು ಕಾಲ ನೋಡಲು ಅಲ್ಲಿ ಅವಕಾಶ ಒದಗಿಸಲಾಗಿತ್ತು. ನಾವೆಲ್ಲರೀಗ ತಿರುಪತಿಗೆ ಹೋಗಿ ಬಂದೆವು. ಓದಿ, ಯಾರು ಓದ್ತಾರೆ ಈಗ ನೋಡುವ? ಸುನೀತಾ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲಾ? ನೀವು ನಾಳೆ ಓದಿ ಮಾತಾಜಿ, ನಿಮ್ಗೆ ನಾಳೆ ಬರ್ತದೆ ಟರ್ನ್. ಅವರೆಲ್ಲ ಓದದಿದ್ದವರು. ಸುನೀತಾ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಮುಂಬೈ ಹರೇ ಏಪ್ರಿಲ್ ಕೃಷ್ಣ. 29. ಕೆಲವು ಹೌದು. ದಿನಗಳಲ್ಲಿ ಪ್ರಭುಪಾದರು ರೋಮ್ಗೆ ಹೊರಡೋರಿದ್ದರು. ಆದ್ರೆ ಅಷ್ಟರಲ್ಲಿ ಅವರು ಮತ್ತು ಅವರ ಭಾರತೀಯ ಯೋಜನೆಗಳ ನಿರ್ವಹಣಾಧಿಕಾರಿಗಳು ಒಂದು ಸಮಸ್ಯೆಯನ್ನು ಎದುರಿಸಬೇಕಾಯಿತು. ತಮಾಲಕೃಷ್ಣ ಗೋಸ್ವಾಮಿಯು ಅಮೆರಿಕಕ್ಕೆ ಹೋಗಲು ಪ್ರಭುಪಾದರ ಅನುಮತಿಯನ್ನು ಕೋರಿದನು. ಅವನು ಭಾರತದಲ್ಲಿ 4 ವರ್ಷಗಳ ಕಾಲ ನಿರ್ವಹಣೆಯ ಜವಾಬ್ದಾರಿಯನ್ನು ನೋಡಿಕೊಂಡಿದ್ದನು. ಈಗ ಬೇರೊಂದು ರೀತಿಯ ಪ್ರಚಾರದಲ್ಲಿ ತೊಡಗಲು ಅವನು ಉತ್ಸಾಹನಾಗಿದ್ದನು. ಅಮೆರಿಕದಲ್ಲಿ ಬಸ್ಸಿನಲ್ಲಿ ಸಂಚರಿಸಿ ಪ್ರಚಾರ ಮಾಡೋದರ ಮೂಲಕ ಅವನು ದೈವ ಸೋದರನಾದ ವಿಷ್ಣು ಜನ ಸ್ವಾಮಿಯು ಪ್ರಭುಪಾದರನ್ನು ಮೆಚ್ಚಿಸಿದನು ಮತ್ತು ಅದು ಪ್ರಚಾರದ ಅತ್ಯುತ್ತಮ ವಿಧಾನವೆಂದು ತಮಾಲಕೃಷ್ಣನಿಗೆ ಅವನು ಮನವರಿಕೆ ಕೊಟ್ಟಿದ್ದನು. 1 ನಿಮಿಷ ಮಾತಾಜಿ. ಈ ಸೂಚನೆಯನ್ನು ಪ್ರಭುಪಾದರು ವಲ್ಲದ ಮನಸ್ಸಿನಿಂದ ಒಪ್ಪಿದರು. ಖಂಡಿತವಾಗಿಯೂ ಅದು ಅಮೆರಿಕದಲ್ಲಿ ಪ್ರಚಾರಕ್ಕೆ ಹಿತಕಾರಿಯಾಗಿತ್ತು. ಹಾಗೆಯೇ ತಮಾಲಕೃಷ್ಣನಿಗೂ ಹಿತಕಾರ ಆಗಿತ್ತು. ಆದರೆ ಭಾರತದ ಯೋಜನೆಗಳ ಗತಿಯೇನು ಮತ್ತು ಭಾರತದಲ್ಲಿ ಇಸ್ಕಾನಿನ ನಿರ್ವಹಣೆಯ ಭಾರವನ್ನು ತಾವೊಬ್ಬರೇ ಭರಿಸಬೇಕಾದ ಪರಿಸ್ಥಿತಿ ಪ್ರಭುಪಾದರಿಗೆ ಎದುರಾಯಿತು. ಮಾಯಾಪುರದ ಖರ್ಚು ವೆಚ್ಚಗಳ ಮತ್ತು ಪತ್ರಗಳ ಇತ್ತೀಚಿನ ವರದಿಯನ್ನು ಅವರು ಜಾಗೃತೆಯಿಂದ ಪರಿಶೀಲಿಸಿದರು. ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಮತ್ತು ಯಾವ ಉದ್ದೇಶಕ್ಕಾಗಿ ಹಣವನ್ನು ನೀಡಲಾಗಿತ್ತೋ ಅದೇ ಉದ್ದೇಶಕ್ಕೆ ಅದನ್ನು ಬಳಸಬೇಕೆಂದು ಒತ್ತು ಹೇಳಲು ಅವರು ಜಯಪತಾಕ ಸ್ವಾಮಿಗೆ ಪತ್ರ ಬರೆದಿದ್ದರು. ಜಮೀನಿಗಾಗಿ ನೀಡಿದ ಹಣವನ್ನು ಜಮೀನನ್ನು ಕೊಳ್ಳಲು ಮಾತ್ರ ಬಳಸಬೇಕು. ಅಡಿಗೆ ಮನೆಯನ್ನು ಕಟ್ಟಲೆಂದು ನಾವು ಹಣ ಕಳಿಸಿದರೆ ಅದಕ್ಕಾಗಿ ಮಾತ್ರ ಹಣವನ್ನು ವ್ಯಯಿಸಬೇಕು. ಹಾಗೆಯೇ ನೀವು ಜಮೀನನ್ನು ಕೊಂಡರೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಜಮೀನಿನಲ್ಲಿ ನೀವು ಧಾನ್ಯ ಮತ್ತು ತರಕಾರಿಯನ್ನು ಬೆಳೆಯುತ್ತಿರುವುದಾದರೆ ನಿರ್ವಹಣೆಗಾಗಿ ಹೆಚ್ಚಿನ ಹಣದ ಅಗತ್ಯವೇನಿದೆ? ಜಮೀನನ್ನು ಕೊಳ್ಳುವ ಮತ್ತು ಅದನ್ನು ಸಾಗುವಳಿ ಮಾಡುವ ವೆಚ್ಚವನ್ನು ಬಿಟ್ಟರೆ ಭಕ್ತರ ಪೋಷಣೆಗಾಗಿ ತಲಾ 100 ರೂಪಾಯಿ ಬೇಕಾಗಬಹುದು. ಈಗ ಸದ್ಯಕ್ಕೆ ಮಾಯಾಪುರದಲ್ಲಿ 20 ಮಂದಿ ಇದ್ದಾರೆ ಎಂದು ನನ್ನ ಭಾವನೆ. ಆದ್ದರಿಂದ ಪೋಷಣೆಗೆ 2,000 ಬೇಕಾಗುತ್ತದೆ, 2,000 ರೂಪಾಯಿ ಬೇಕಾಗುತ್ತದೆ. ನಿನ್ನ ಯೋಜನೆಗಳು ಏನೆಂದು ಎಲ್ಲವನ್ನು ಅರಿಯಲು ನಾನು ಶಕ್ತನಲ್ಲ, ಆದ್ರೆ ಇದು ನನ್ನ ಸ್ಥೂಲವಾದ ಅಂದಾಜು. ನಿನ್ನದೊಂದು ದೀರ್ಘ ಪತ್ರ ಬರೆದು ವಿವರಣೆ ನೀಡಿದ್ದೆಯೇ, ಆದರೆ ನಾನಿನ್ನು ಆ ಪತ್ರವನ್ನು ಓದಿಲ್ಲ. ಸದ್ಯಕ್ಕೆ ಈ ನಿಯಮವನ್ನು ಅನುಸರಿಸಲು ಹಣವನ್ನು ಅದರ ನಿಗದಿತ ಉದ್ದೇಶಕ್ಕಾಗಿ ಮಾತ್ರ ವೆಚ್ಚ ಮಾಡಬೇಕು. ಆಗ ಲೆಕ್ಕ ಸ್ಪಷ್ಟವಾಗಿರುತ್ತದೆ. ಪ್ರಭುಪಾದರು ಹಿಂದಿನ ಪತ್ರದಿಂದ ಅವರಿಗೆ ತಮ್ಮ ಬಗ್ಗೆ ಅಸಮಾಧಾನವಾಗಿರಬಹುದೆಂದು ಭಾವಿಸಿ ಭಾವಾನಂದ ಹಾಗೂ ಜಯಪತಾಕರು ಕೊಂಚ ಎದೆಗುಂದಿದ್ದರು.
ಆದ್ರೆ ಪ್ರಭುಪಾದರು ಅದರಲ್ಲಿ ಧೈರ್ಯ ಹರೇ ಅವರಲ್ಲಿ ಕೃಷ್ಣ ಧೈರ್ಯ ಮಾತಾಜಿ, ತುಂಬಿದರು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ನೀವು ಓದಿ. ನಿಷ್ಠೆಯಿಂದ ಕಷ್ಟಪಟ್ಟು ದುಡಿಯುತ್ತಿರುವುದನ್ನು ನಾನು ಬಲ್ಲೆ. ಟೀಕಿಸುವುದು ನನ್ನ ಕೆಲಸವಲ್ಲ, ಆದರೆ ಸಂಸ್ಥೆಯ ಮುಖ್ಯಸ್ಥರಾಗಿ ಹಾಗೂ ನಿಮ್ಮ ಗುರುವಾಗಿ ನಿಮ್ಮಲ್ಲಿರುವ ದೋಷಗಳನ್ನು ಎತ್ತಿ ತೋರಿಸಬೇಕಾದದ್ದು ನನ್ನ ಕರ್ತವ್ಯ. ಚೈತನ್ಯ ಮಹಾಪ್ರಭುಗಳು ಸಹ ತಮ್ಮ ಗುರುವಿನ ಮುಂದೆ ದೋಷಿಯಾಗಿ ನಿಲ್ಲುತ್ತಿದ್ದರು. ಗುರುವಿನ ಮುಂದೆ ದೋಷಿಯಾಗಿ ನಿಲ್ಲುವುದು ಒಳ್ಳೆಯದೇ, ಏಕೆಂದರೆ ಗುರು ಶಿಷ್ಯನನ್ನು ತಿದ್ದಲು ಅವಕಾಶವಾಗುತ್ತದೆ. ಆದರೆ ತಾನು ಪರಿಪೂರ್ಣನೆಂದು ಶಿಷ್ಯನು ಭಾವಿಸಿಬಿಟ್ಟರೆ ಅವನನ್ನು ತಿದ್ದುವ ಅವಕಾಶವೇ ತಪ್ಪಿ ಹೋಗುತ್ತದೆ. ಅದರಿಂದ ನಾನು ದೋಷವನ್ನು ಎತ್ತಿ ತೋರಿಸಿದಾಗ ಬೇಸರಗೊಳ್ಳಬೇಡಿ, ಅದು ನನ್ನ ಆದ್ಯ ಕರ್ತವ್ಯ. ಶಿಷ್ಯರಲ್ಲಿ ಮತ್ತು ಪುತ್ರರಲ್ಲಿರುವ ದೋಷಗಳನ್ನು ಎತ್ತಿ ತೋರಿಸಬೇಕು, ಅದರಿಂದ ಅವರಿಗೆ ಶ್ರೇಯಸ್ಸು ಎಂದು ಚಾಣಕ್ಯ ಪಂಡಿತರು ಹೇಳುತ್ತಾನೆ. ಮತ್ತೆ ಸ್ವಲ್ಪ ಮೇಲೆ ಗುರುದಾಸನು ಅಧ್ಯಕ್ಷನು ದೆಹಲಿಯದಲ್ಲಿದ್ದ ತೇಜಸ್ ಆರ್ಥಿಕ ತನಿಖಾ ಅಧಿಕಾರಿಯಾಗಿಯೂ ಆಗಿದ್ದ. ವೃಂದಾವನದ ಲೆಕ್ಕಪತ್ರಗಳು ಸಹ ಪ್ರಭುಪಾದರು ಪರಿಶೀಲಿಸಿದರು. ತೇಜಸ್ಸನ ಇತ್ತೀಚಿನ ಕೋರಿಕೆಯನ್ನು ಅನುಲಕ್ಷಿಸಿ ಅವರು ಉತ್ತರ ಬರೆದರು. ನಿನ್ನ ಕೋರಿಕೆಯಂತೆ ಚೆಕ್ಕುಗಳ ಪಟ್ಟಿಯನ್ನು ಕಲಿಸಿಕೊಡುತ್ತಿದ್ದೇನೆ, ಒಂದನ್ನು ಮಾತ್ರ ಕಲಿಸಿಲ್ಲ. ಅದು ಯಾವುದೆಂದರೆ ವಿಗ್ರಹಗಳನ್ನು ವಸ್ತ್ರಗಳನ್ನು ಹೊಲಿದು ಕೊಟ್ಟದ್ದಾಕಿ ವೃಂದಾವನದ ಲಲಿತಾ ಪ್ರಸಾದ್ ಎಂಬ ದರ್ಜಿಗೆ ಪಾವತಿ ಮಾಡಬೇಕಾದ 3,000 ರೂಪಾಯಿಗಳ ಚೆಕ್ಕು. ವಿಗ್ರಹಗಳಿಗೆ ಸಂಬಂಧಿಸಿದ ಸರಂಜಾಮುಗಳನ್ನು ಗುರುದಾಸ ಮತ್ತು ಯಮುನಾ ಪ್ರತ್ಯೇಕವಾಗಿ ಸಂಗ್ರಹಿಸಿಕೊಳ್ಳಬೇಕು. ನೀನು ಕೋರಿರುವಂತೆ ಕಟ್ಟ ನಿರ್ಮಾದ ಹಣದಿಂದಲ್ಲ, ಜೊತೆಗೆ ವಿಗ್ರಹಗಳನ್ನು ನಮ್ಮ ಭಕ್ತರೇ ಸಿದ್ಧಪಡಿಸಬೇಕು. ದರ್ಜಿಗಳೆಲ್ಲ ಎಂದು ನಾನು ಗುರುದಾಸನಿಗೆ ಹಿಂದೆಯೇ ಸೂಚಿಸಿದ್ದೇನೆ. ಹಾಗೆ ಲೆಕ್ಕಪತ್ರದಲ್ಲಿ ಗಂಭೀರ ಸ್ವರೂಪ ದೋಷಗಳಿರುವುದು ಪ್ರಭುಪಾದರ ಗಮನಕ್ಕೆ ಬಂದಿತು. ಅವುಗಳನ್ನು ತೇಜಸ್ಸಿನಿಗೆ ತೋರಿಸಿಕೊಟ್ಟು ಸರಿಪಡಿಸಲು ಪ್ರಭುಪಾದರು ಬರೆದರು. ನನ್ನ ಚೆಕ್ ಬುಕ್ ಪುಸ್ತಕದ ಪ್ರಕಾರ 17,600 ರೂಪಾಯಿಗೆ ಬರೆದ ಕೊನೆಯ ಚೆಕ್ಕಿನ ಬಳಿಕ ಕೇವಲ 18,745 ರೂಪಾಯಿ 81 ಪೈಸೆ ಮಾತ್ರ ಬಾಕಿ ಉಳಿದಿದೆ. ಆದರೆ ನೀನು 1,313,313 ರೂಪಾಯಿ 64 ಪೈಸೆ ಬಾಕಿ ಇರುವುದಾಗಿ ಸೂಚಿಸಿದ್ದೀಯಾ? ಈ ವ್ಯತ್ಯಾಸ ಹೇಗುಂಟಾಯಿತು? ಲೆಕ್ಕಪತ್ರಗಳ ಸಂಪೂರ್ಣ ಮಾಹಿತಿಯನ್ನು ನನಗೂ ಕಳಿಸಿಕೊಡು. 1974 ಜುಲೈ ವೇಳೆಗೆ ಕೃಷ್ಣ ಬಲರಾಮ್ ಮಂದಿರವು ಪ್ರಾರಂಭೋತ್ಸವ ಸಿದ್ಧವಾಗಿರುತ್ತದೆ ಎಂದು ಗುರುದಾಸ ಮತ್ತು ತೇಜಸ್ ಪ್ರಭುಪಾದರಿಗೆ ಆಶ್ವಾಸನ ನೀಡಿದ್ದರು. ಆಹ್ವಾನ ಪತ್ರಿಕೆಯ ವಿನ್ಯಾಸವನ್ನು ತಾವೇ ರೂಪಿಸಿದ ಪ್ರಭುಪಾದರು ಅವುಗಳನ್ನು ಮುದ್ರಿಸಿ ಪ್ರಮುಖ ವ್ಯಕ್ತಿಗಳಿಗೆ ಕಳಿಸಿಕೊಡಬೇಕೆಂದು ಹೇಳಿದರು. ಶ್ರೀಮತ್ತು ಮತ್ತು ಶ್ರೀ ಅವರಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥಾಪಕ ಆಚಾರ್ಯರು ಮತ್ತು ಸದಸ್ಯರು ಮಾಡುವ ವಿಜ್ಞಾಪನಗಳು. ಕೃಷ್ಣ ಬಲರಾಮ್ ಮಂದಿರ ಪ್ರತಿಷ್ಠಾಪನಾ ಸಮಾರಂಭವು ಇದೇ ಆಗಸ್ಟ್ 8ರಿಂದ 10ವರೆಗೆ ನಡೆಯಲಿದೆ. ತಾವು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ನಮ್ಮನ್ನು ಸಂತೋಷಗೊಳಿಸಬೇಕೆಂದು ಕೋರುತ್ತೇವೆ. ಎಸಿ ಭಕ್ತಿ ವೇದಾಂತ ಸ್ವಾಮಿ ಸ್ಥಾಪಕ ಆಚಾರ್ಯ, ಗುರುದಾಸ್ ಅಧಿಕಾರಿ ಸ್ಥಳೀಯ ಅಧ್ಯಕ್ಷ, ಸುರಭಿದಾಸ್ ಅಧಿಕಾರಿ ಕಾರ್ಯದರ್ಶಿ. 3 ತಿಂಗಳು ಮಾತ್ರ ಉಳಿದಿದ್ದರಿಂದ ಪ್ರಭುಪಾದರು ಮೇ ತಿಂಗಳಿಂದ ಜುಲೈವರೆಗೆ ಸಂಚರಿಸುವುದೆಂದು ಯೋಜನೆ ಹಾಕಿಕೊಂಡರು. ದೆಹಲಿಯಿಂದ ವೃಂದಾವನಕ್ಕೆ ಹಣವನ್ನು ವರ್ಗಾಯಿಸಲು ಅನುಮತಿ ಕೊಟ್ಟು ಅವರು ಹೊರಟರು. ಅವರು 3 ತಿಂಗಳಲ್ಲಿ ವೈಭವೋಪೇತ ಆರಂಭೋತ್ಸವಕ್ಕೆ ಹಿಂತಿರುಗಲಿದ್ದರು. ಹರೇ ಕೃಷ್ಣ ಮಾತಾಜಿ, ಟೈಮ್ ಆಯ್ತಲ್ವಾ? ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕೀ ಜೈ. ದಾಸ್ ಠಾಕೂರ್ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಆಗಿದ್ದೀರಲ್ಲ? ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ.